ಹರೇ ಕೃಷ್ಣ. ಅಧ್ಯಾಯ 3 ಕರ್ಮಯೋಗ ಕ್ರಿಯೆಯ ಯೋಗ. ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ. ಸೊ ಇವತ್ತಿನ ಅಧ್ಯಾಯವನ್ನು ಪ್ರಾರಂಭ ಮಾಡುವ ಮೊದಲು ಎರಡನೇ ಅಧ್ಯಾಯದಲ್ಲಿ ನಾವು ಏನು ತಿಳಿದುಕೊಂಡ್ವಿ ಅಂತ ಹೇಳುವವರು ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೋದು, ಚಾಟ್ ನಲ್ಲಿ ಕೂಡ ಹಾಕ್ಬೋದು. ನಿನ್ನೆ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ? ಹ್ಯಾಂಡ್ ರೈಸ್ ಮಾಡ್ಬೋದು, ಚಾಟ್ ನಲ್ಲಿ ಕೂಡ ಹಾಕ್ಬೋದು. ಒಬ್ಬೊಬ್ರು ಒಂದೊಂದು ಪಾಯಿಂಟ್ಸ್ ಹೇಳಿದ್ರು ನಡೆಯುತ್ತೆ. ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೂ ಹೇಳ್ಬೋದು. ಎಸ್, ಈಗ ಎಲ್ಲರೂ ಅನ್ಮ್ಯೂಟ್ ಆಗಿದ್ದೀರಾ. ನಿನ್ನೆ ಅಧ್ಯಾಯದಲ್ಲಿ ಏನ್ ತಿಳಿದುಕೊಂಡ್ವಿ? ಓಕೆ, ಲತಾ ಶೆಟ್ಟಿ ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಅನ್ಮ್ಯೂಟ್ ಆಗಿದೆ ಮಾತಾಜಿ, ಮಾತನಾಡ್ಬೋದು. ಓಕೆ, ಭಕ್ತಿ ಚಟುವಟಿಕೆಯಿಂದ ಪಾಪ ಆಗುದಿಲ್ಲ ಅಂತ ಅರ್ಜುನನ 5 ಪ್ರಶ್ನೆಗಳಿಗೆ ಶ್ರೀಕೃಷ್ಣನ ಉತ್ತರ ಎಸ್ ಸಂದೇಶ್ ಅವರು ಹೇಳಿದ್ದಾರೆ. ಎಸ್ ಲತಾ ಮಾತಾಜಿ ಮಾತನಾಡ್ಬೋದು, ನೀವು ಅನ್ಮ್ಯೂಟ್ ಅಲ್ಲೇ ಇದ್ದೀರಾ. ಅನ್ಮ್ಯೂಟ್ ಅದು ಅಲ್ಲಿ ಆಪ್ಷನ್ ಇದೆ, ಅದನ್ನ ನೀವು ಸಹಾನುಭೂತಿ. ಓಕೆ, ಸಹಾನುಭೂತಿ ಅಂತ ಹೇಳಿ. ಸಂತೋಷವಿಲ್ಲ. ಇದು ಯಾರು? ಗ್ಯಾಲಕ್ಸಿ ಅಂದ್ರೆ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಗೀತಾ. ಓಕೆ, ಗೀತಾ ನಿಜರು. ಸರಿ ಮಾತಾಜಿ. ಪಾಪಿ ಚಟುವಟಿಕೆಗಳಲ್ಲಿ ಭಯ, ಕುಟುಂಬ ಸಂಪ್ರದಾಯ. ಇದು ಆಕ್ಚುಲಿ ಮೊನ್ನೆ ಅಧ್ಯಾಯದಲ್ಲಿ ಅರ್ಜುನನು ಹೇಳುವ 5 ಕಾರಣಗಳು. ಅದಕ್ಕೆ ನಿನ್ನೆ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಉತ್ತರವನ್ನು ನೀಡ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ. ಆತ್ಮದ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಅರ್ಜುನ ಶರಣಾಗ್ತಾನೆ ಭಗವಂತನಿಗೆ. ಶರಣಾಗಿ ನನ್ನ ಶಿಷ್ಯನಾಗಿ ಸ್ವೀಕರಿಸಿ ನನಗೆ ದಾರಿ ತೋರಿಸ್ತಿಲ್ಲ, ಅದನ್ನ ನೀನು ನನಗೆ ಹೇಳ್ಬೇಕು ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ಪೂಜಿ. ಎಸ್ ಪ್ರವೀಣ ಅವರು ಕೂಡ ಹೇಳಿದ್ದಾರೆ, ಈ ದೇಹ ನಶ್ವರ, ಆತ್ಮ ಒಂದೇ ಶಾಶ್ವತ. ನಂತರ ಲಕ್ಷ್ಮಿ ಅವರು ಗುರು ಹೇಗಿರ್ಬೇಕು ಅಂತೇಳಿ. ಆಶಾ ಅವರು ನಾವು ದೇಹವಲ್ಲ. ಎಸ್ ಮಾತಾಜಿ. ಎಸ್ ಹೊನ್ನಯ್ಯ ಅವರು ಹೇಳಿ. ಭಗವಂತ 6 ಸಿರಿಗಳನ್ನು ಹೊಂದಿರುತ್ತಾನೆ ಮಾತಾಜಿ. ಭಗವಾನ್ 6 ಸಿರಿಗಳು ಮಾತಾಜಿ. ಹೌದು, ಯಾವುದು 6 ಸಿರಿಗಳು? 6 ಸಿರಿಗಳು ಅಂತಂತಂದ್ರೆ ಅವನು ಸೌಂದರ್ಯ, ಶಕ್ತಿ, ಐಶ್ವರ್ಯ, ಸೌಂದರ್ಯ, ಖ್ಯಾತಿ, ಸಾಮರ್ಥ್ಯ, ಜ್ಞಾನ. ಓಕೆ, ಸೊ ಆಲ್ ಅನ್ಮ್ಯೂಟ್ ಕೊಟ್ರೆ ಹೀಗೆ ಆಗುತ್ತೆ, ಎಲ್ಲರೂ ಮಾತಾಡ್ತೀರಿ. ಸೊ ಅದಕ್ಕೆ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳಿದ್ದು ನಾನು. ಓಕೆ, ಹೊನ್ನಯ್ಯ ಅವರು ನಿಮ್ದು ಆಯ್ತಾ? ಹೇಳಿ ಆಯ್ತಾ? ಆಯ್ತು ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಬೇರೆ ಯಾರಾದ್ರೂ ಹೇಳಿಕ್ಕಿದ್ದೀರಾ? ನಿನ್ನೆ ಅಧ್ಯಾಯದಲ್ಲಿ ನಾವು ಏನ್ ತಿಳಿದುಕೊಂಡ್ವಿ? ಓಕೆ, ಇವತ್ತಿನ ಅಧ್ಯಾಯವನ್ನು ಸಾಕ್ಷಾತ್ಕಾರ. ಎಸ್, ಓಕೆ, ಧನ್ಯವಾದಗಳು. ಓಕೆ, 5 ರಸಗಳ ಬಗ್ಗೆ ಅಂತ ಲಕ್ಷ್ಮಿ ಅವರು ಇದ್ದಾರೆ. ಆಶಾ ಅವರು ವರ್ಣಶಂಕರವನ್ನು ತಡೆಯೋದು ಆದರ್ಶಪ್ರಾಯರಾಗಿರಿ. ಸ್ವರ್ಗ ಮತ್ತು ರಾಜ್ಯ, ಆತ್ಮನಿತ್ಯ, ಯಾರಿಂದಲೂ ನಾಶ ಮಾಡಲು ಆಗುವುದಿಲ್ಲ. ಸವಿತಾ ಕುಮಾರ್ ಅವರು, ಎಸ್ ವೆರಿ ಗುಡ್.
ದೇಹ ಮತ್ತು ಆತ್ಮದ ವಿಷಯವನ್ನು ಓಕೆ. ಸೊ ಈಗ ಕರ್ಮ ಯೋಗ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀರಾ ಯಾರಾದ್ರೂ? ಕರ್ಮ ಅಂತ ಹೇಳಿದ್ರೆ ಏನು, ಕರ್ಮ ಯೋಗ ಅಂತ ಹೇಳಿದ್ರೆ ಏನು? ಕರ್ಮ ಅಂತ ಹೇಳಿದ್ರೆ ನಾವು ಮಾಡುವ ಕೆಲಸ. ಕರ್ಮ ಯೋಗ ಅಂತ ಹೇಳಿದ್ರೆ ಅಲ್ಲಿ ನಾವು ಮಾಡುವ ಕೆಲಸದ ಜೊತೆ ಭಗವಂತನನ್ನು ಕನೆಕ್ಟ್ ಮಾಡುವಂಥದ್ದು, ಅದಕ್ಕೆ ಕರ್ಮ ಯೋಗ ಅಂತ ಹೇಳುವಂಥದ್ದು. ಸೊ ಅಧ್ಯಾಯ 3ರ ಅವಲೋಕನ ಅರ್ಜುನನ ಗೊಂದಲ, ವೈರಾಗ್ಯ ಅಥವಾ ಕ್ರಿಯೆ. ಅಂದ್ರೆ 2ನೇ ಅಧ್ಯಾಯದಲ್ಲಿ ಅರ್ಜುನ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅಂದ್ರೆ ಅವನಿಗೆ ಸಮಸ್ಯೆ ಇತ್ತು, ಅವನು ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸ್ತಾನೆ. ಮೊದಲಿಗೆ ಅವರು ಸ್ನೇಹಿತರಾಗಿರ್ತಾರೆ, ನಂತರ ಅವರು ಗುರು ಶಿಷ್ಯರಾಗ್ತಾರೆ. ಸೊ ಇಲ್ಲಿ ಅರ್ಜುನ ಕೃಷ್ಣನ ಬಳಿಗೆ ಹೋಗ್ತಾನೆ. ಈಗ ಅವನು ಸ್ನೇಹಿತ ಕೂಡ ಹೌದು, ಈಗ ಆ ಗುರುವಿನ ಸ್ಥಾನವನ್ನು ವಹಿಸಿಕೊಂಡಿದ್ದಾನೆ. ಅರ್ಜುನನೇ ಕೃಷ್ಣನಿಗೆ ಶರಣಾಗಿದ್ದ ಮೇಲೆ ಕೃಷ್ಣ ಹೇಳೋದಕ್ಕೆ ಶುರು ಮಾಡ್ತಾನೆ, ಜ್ಞಾನದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ. ಭಗವದ್ಗೀತೆಯ ಮೊದಲ ಜ್ಞಾನ ಅಂತ ಹೇಳಿದ್ರೆ ನಾನು ಈ ದೇಹವಲ್ಲ, ನಾನು ಆತ್ಮ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ನೀನ್ ಯಾಕೆ ಇಷ್ಟೊಂದು ಪರಿತಪಿಸ್ತೀಯಾ ನಾಶವಾಗುವಂತಹ ಈ ದೇಹಕ್ಕೆ? ದೇಹವು ನಾಶವಾಗುವಂಥದ್ದು, ಆತ್ಮಕ್ಕೆ ಸಾವಿಲ್ಲ, ಆತ್ಮವು ನಾಶ ಆಗುವುದಿಲ್ಲ, ಶಾಶ್ವತವಾಗಿರುವಂಥದ್ದು ಅಂತ ಹೇಳ್ತಾನೆ. ಅದು ಈ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತದೆ. ಎಲ್ಲರನ್ನು ನೀನು ಸಾಯಿಸಿದ್ರು ಕೂಡ ಅದು ನೀನು ಸಾಯಿಸಿದಾಗೆ ಆಗೋದಿಲ್ಲ, ಅದು ಅವರವರ ಕರ್ಮದಲ್ಲಿ ಬರೆದಿದೆ ಅಂತ ಕೃಷ್ಣ ಹೇಳ್ತಾನೆ. ಅದಾಗಿಯೂ ಕೂಡ ಅರ್ಜುನನಿಗೆ ಸಾಕಷ್ಟು ಸಂದೇಹಗಳು ಇರುತ್ತವೆ. ಅದಕ್ಕೆ ಇಲ್ಲಿ ಮತ್ತೆ ಕೇಳುವಂಥದ್ದು, ಅರ್ಜುನ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವುದಕ್ಕೆ ತ್ಯಾಗ ಅಂತ ಹೇಳ್ತಾರ ಅಂತ ಹೇಳಿದಕ್ಕೆ ಕೃಷ್ಣ ಹೇಳ್ತಾನೆ, ಅದಕ್ಕೆ ತ್ಯಾಗ ಅಂತ ಹೇಳೋದಿಲ್ಲ, ನಿಜವಾದ ತ್ಯಾಗ ಅಂತ ಏನು ಅಂತ ಹೇಳಿ ಇವತ್ತಿನ ಅಧ್ಯಾಯದಲ್ಲಿ ಹೇಳ್ತಾನೆ. ಅರ್ಜುನನ ಗೊಂದಲ, ವೈರಾಗ್ಯ ಅಥವಾ ಕ್ರಿಯೆ, ಇದು 1ನೇ ಶ್ಲೋಕದಿಂದ 2ನೇ ಶ್ಲೋಕದಲ್ಲಿ ನೋಡ್ಬೋದು. ಜ್ಞಾನ ಯೋಗಕ್ಕಿಂತ ನಿಷ್ಕಾಮ ಕರ್ಮಯೋಗ ಉತ್ತಮ, 3ರಿಂದ 9ನೇ ಶ್ಲೋಕದಲ್ಲಿ. ನಿಷ್ಕಾಮ ಕರ್ಮಯೋಗ ಅಂತ ಹೇಳಿದ್ರೆ ಕೆಲಸ ಮಾಡುವುದು, ಫಲದಲ್ಲಿ ಆಸಕ್ತಿ ಇರೋದಿಲ್ಲ. ಕರ್ಮಕಾಂಡದಿಂದ ಕರ್ಮಯೋಗ. ಕರ್ಮಕಾಂಡ ಅಂತ ಹೇಳಿದ್ರೆ ಫ್ರೂಟಿವ್ ಆಕ್ಟಿವಿಟೀಸ್. ಈಗ ನೀವು ಯಾವುದು ಸ್ವರ್ಗ ಪ್ರಾಪ್ತಿ, ಐಶ್ವರ್ಯ ಪ್ರಾಪ್ತಿ, ಪುತ್ರ ಪ್ರಾಪ್ತಿ, ಈ ರೀತಿಯಾದ ಇಚ್ಛೆಗಳಿರುತ್ತೆ ನಿಮ್ಗೆ, ಅದನ್ನು ಪೂರೈಸಿಕೊಳ್ಳೋದಕ್ಕೆ ಮಾಡುವಂಥದ್ದು ಯಜ್ಞವನ್ನು, ಪೂಜೆಯನ್ನು ಮಾಡುವಂಥದ್ದು, ಇದು ಕರ್ಮಕಾಂಡ. ಅದರಿಂದ ಕರ್ಮಯೋಗ. ಕರ್ಮಯೋಗ ಅಂತ ಹೇಳಿದ್ರೆ ನಾವು ಭಕ್ತಿ ಸೇವೆ ಮಾಡುವಂಥದ್ದು ಅಂತ ಹೇಳಿದ್ರೆ ಕೃಷ್ಣನನ್ನು ಆಡ್ ಮಾಡಿ ಕೆಲಸ ಮಾಡುವಂಥದ್ದು. ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಕೃಷ್ಣನನ್ನು ಆಡ್ ಮಾಡಬೇಕು. ಒಂದೇ ನಿಷ್ಕಾಮ ಕರ್ಮಯೋಗವು ಸರಿಯಾದ ಉದಾಹರಣೆಯನ್ನು ನೀಡುತ್ತದೆ. ನಿಷ್ಕಾಮ ಕರ್ಮಯೋಗ ಅಂತ ಹೇಳಿದ್ರೆ ನಾವು ಕೆಲಸ ಮಾಡಬೇಕು, ಆದ್ರೆ ಫಲವನ್ನು ಭಗವಂತನಿಗೆ ಬಿಟ್ಟು ಬಿಡುವಂಥದ್ದು. ಇದು 12ರಿಂದ 35ನೇ ಶ್ಲೋಕದಲ್ಲಿ ನೋಡ್ಬೋದು. ಕಾಮವನ್ನು ಜಯಿಸುವುದು. ಯಾಕೆಂತಂದ್ರೆ ಕಾಮ ಹೇಳುವಂಥದ್ದು ದೊಡ್ಡ ಶತ್ರು ಆಗಿರ್ತದೆ, ಅದನ್ನು ಹೇಗೆ ಜಯಿಸುವಂಥದ್ದು, ಇದು 36ರಿಂದ 43ನೇ ಶ್ಲೋಕದಲ್ಲಿ ನೋಡ್ಬೋದು. ಕಾಮ ಅಂತ ಹೇಳಿದ್ರೆ ಡಿಸೈರ್ಸ್, ನಿಮಗೆ ಇಚ್ಛೆಗಳಿರ್ತದೆ. कर्मणैव हि संसिद्धि मास्तिता जनकादयः लोकसंग्रहामेवापि संपश्यन् कर्तुमर्हसि. ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದ ಪರಿಪೂರ್ಣತೆಯನ್ನು ಪಡೆದರು. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಜನಕನಂತಹ ರಾಜರು. ಜನಕ ಅಂದ್ರೆ ಯಾರು? ಮಾತೆ ಸೀತೆಯ ತಂದೆ ಜನಕ ಮಹಾರಾಜರು. ಸೊ ಇಲ್ಲಿ 12 ಮಹಾಜನರಲ್ಲಿ 12 ಮಹಾಜನರು ಭಗವಂತನನ್ನು ನೋಡಿದ್ದಾರೆ. ಸೊ ಅವರ ದಾರಿಯಲ್ಲಿ ನಾವು ನಡಿಬೇಕು ಅಂತ ಹೇಳಲಾಗ್ತದೆ ಈ ಶ್ರೀಮದ್ ಭಾಗವತಂ. ಈಗ ಭಗವದ್ಗೀತೆಯನ್ನು ಭಗವಂತನೇ ಶ್ರೀಕೃಷ್ಣನೇ ಹೇಳಿರುವಂತದ್ದು, ಭಾಗವತಂ ಭಗವಂತನ ಭಕ್ತರು ಹೇಳಿರುವಂತದ್ದು. ಸೊ ಈ 12 ಮಹಾಜನರು ನೀವು ಭಾಗವತಂ ತರಗತಿಗೆ ಬಂದ್ರೆ ಅಲ್ಲಿ ಪ್ರಭುಜಿಯವರು ಬೆಳಿಗ್ಗೆ 8 ಗಂಟೆಗೆ ಪ್ರತಿದಿನ ಭಾಗವತ ಮಾಡ್ತಾರೆ. ಅಲ್ಲಿ ನಿಮಗೆ ಇವರೆಲ್ಲರೂ ಕೂಡ ಹೇಗೆ ಭಗವಂತನನ್ನು, ಅವರ ಭಗವಂತನ ಮಹಿಮೆಯನ್ನು ಹಾಡಿ ಹೊಗಳಿದ್ದಾರೆ ಅಂತ ನೋಡ್ಬೋದು.
ಸ್ವಯಂಭೂರ್ನಾರದ ಶಂಭು ಕುಮಾರ ಕಪಿಲೋ ಮನುಃ ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ವೈಯಾಸಿಕರ್ವ್ಯಯಂ. ಇಲ್ಲಿ ಜನಕ ಮಹಾರಾಜರು ಬರ್ತಾರೆ ಆ 12 ಮಹಾಜನರಲ್ಲಿ. ಮೊದಲಿಗೆ ಸ್ವಯಂಭು ಅಂದ್ರೆ ಬ್ರಹ್ಮದೇವನು, ಮಹರ್ಷಿ ನಾರದರು, ಶಂಭು ಶಿವನು, 4 ಕುಮಾರರು, ಭಗವಾನ್ ಕಪಿಲರು, ಸ್ವಯಂಭುವ ಮನುವು, ಪ್ರಹ್ಲಾದ ಮಹಾರಾಜನು, ಜನಕ ಮಹಾರಾಜನು, ಭೀಷ್ಮ ಪಿತಾಮಹ, ಬಲಿ ಮಹಾರಾಜನು, ವೈಯಾಸಕಿ ಅಂದ್ರೆ ವ್ಯಾಸ ಮಹರ್ಷಿಗಳ ಮಗನಾದ ಶುಕಮುನಿ, ಯಮರಾಜ. ಈ 12 ಮಹಾಜನರಲ್ಲಿ ಜನಕ ಮಹಾರಾಜರು. ಅವರು ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದ ಅವ್ರಿಗೆ ಪೂರ್ಣವಾದ ನಂಬಿಕೆ ಇರ್ತದೆ ಕೃಷ್ಣ ಇದ್ದಾನೆ ಅಂತ ಹೇಳಿ. ಒಮ್ಮೆ ಏನಾಗ್ತದೆ, ಅವರ ರಾಜ್ಯದಲ್ಲಿ ಎಲ್ಲರೂ ಜನರು ಓಡಿ ಹೋಗ್ತಾ ಇದ್ರು, ಬೆಂಕಿ ಕಾಣಿಸ್ಕೊಳ್ತಾರೆ ಅಂತೇಳಿ. ಅವಾಗ ಜನಕ ಮಹಾರಾಜರು ಅವರ ಸ್ಥಳದಿಂದ ಅವರು ಏಳುದೇ ಇಲ್ಲ ಕುಳಿತುಕೊಂಡಲ್ಲಿಂದ. ಯಾಕಂದ್ರೆ ಅವರಿಗೆ ಪೂರ್ತಿ ವಿಶ್ವಾಸ ಇರ್ತದೆ ಕೃಷ್ಣ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ. ಆ ರೀತಿಯಾದ ಬಲವಾದ ನಂಬಿಕೆ ಇರ್ತದೆ. ಸೊ ಅವರು ಅಂತ ಮಹಾಜನರು ಅಂತ ಹೇಳ್ತಾರೆ ಅವರಿಗೆ. ಅವರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದ ಪರಿಪೂರ್ಣತೆಯನ್ನು ಪಡೆದರು. ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು, ನೀನು ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದಲ್ಲ, ನೀನು ಒಬ್ಬ ನಾಯಕನಾಗಿ, ಯಾಕೆಂದ್ರೆ ಎಲ್ಲರೂ ಫಾಲೋ ಮಾಡ್ತಾರೆ ಲೀಡರ್ ಅನ್ನು. ಸೊ ಆ ರೀತಿಯಾಗಿ ನೀನು ಏನ್ ಮಾಡ್ಬೇಕು, ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು. ಇಲ್ಲಿ ನಾವೀಗ ಉದಾಹರಣೆ ನೋಡೋಣ. ನಿಷ್ಕಾಮ ಕರ್ಮಯೋಗ ಹೇಳಿದ್ರೆ, ಈಗ ಇವನು ಏನ್ ಮಾಡ್ತಾನೆ, ಒಬ್ಬ ಒಂದು ಮಾವಿನಕಾಯಿ ಅದನ್ನು ಬಿತ್ತನೆ ಮಾಡ್ತಾನೆ, ಅದು ಸಸಿ ಆಗುತ್ತೆ. ಅದಕ್ಕೆ ಅಂದ್ರೆ ಪೋಷಣೆ ಅಂದ್ರೆ ಗೊಬ್ಬರ ಹಾಕುವಂಥದ್ದು, ನೀರು ಹಾಕುವಂಥದ್ದು, ಇದೆಲ್ಲವನ್ನು ಮಾಡ್ತಾನೆ. ಅದು ಬೆಳೆದು ಈ ರೀತಿಯಾಗಿ ಮರವಾಗ್ತದೆ. ಮರ ಆದ ಮೇಲೆ ಅದು ಫಲ ಕೊಡುವ ಹಂತಕ್ಕೆ ಬರುತ್ತೆ. ಅವಾಗ ಇವನು ಹೇಳ್ತಾನೆ, ಈ ಎಲ್ಲಾ ಫಲವು ನನಗೇ ಸೇರಿದ್ದು, ನಾನು ಕಷ್ಟಪಟ್ಟು ಇದನ್ನು ಬೆಳೆಸಿದ್ದೇನೆ ಅಂತ ಹೇಳಿ. ಇದು ಸರಿಯಾ? ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಸೊ ಎಲ್ಲವೂ ಅವನೇ ಕಷ್ಟಪಟ್ಟು ಮಾಡಿದಾನಂತೆ, ಹೌದಾ? ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ ಇಲ್ಲ. ಯಾಕಂದ್ರೆ ಅವನು ಬೀಜ ಬಿತ್ಬೋದು, ಆದ್ರೆ ಭಗವಂತನ ನಿರೀಕ್ಷೆ ಇದ್ರೆ ಅದು ಬೆಳೆ ಇದು ಬರೋದಿಲ್ಲ, ಅದು ಮೊಳಕೆ ಬರೋದಿಲ್ಲ. ಭಗವಂತನ ಇದ್ದಿರ್ತೇನೆ ಅದು ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಅದು ಅವನಿಗೆ ಸೇರೋದಿಲ್ಲ, ಅದು ಭಗವಂತನಿಗೆ ಸೇರಿದ್ದು. ಧನ್ಯವಾದ. ಸೊ ಇಲ್ಲಿ ಭಗವಂತ ಹೇಳ್ತಾನೆ, ಇದೆಲ್ಲವೂ ಕೂಡ ನನಗೆ ಸೇರಿದ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಈ ಒಂದು ನೀರು ಯಾರಿಂದ, ನೀರು ಕೊಟ್ಟಿದ್ಯಾರು, ಸೂರ್ಯನ ಬೆಳಕು ಕೊಟ್ಟಿದ್ಯಾರು, ಎಲ್ಲದಕ್ಕೂ ಭಗವಂತನ ಒಂದು ಆಜ್ಞೆ ಇಲ್ಲದೆ ಯಾವುದು ಕೂಡ ಸಿಗೋದಿಲ್ಲ. ನೀವು ಕೇಳಿರ್ಬೋದು, ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡುವುದಿಲ್ಲ ಅಂತ ಹೇಳಿ. ಹಾಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಭಗವಂತನನ್ನು ಮರೆತು ಬಿಟ್ಟು ಎಲ್ಲವೂ ಕೂಡ ನಾವೇ ಮಾಡಿದ್ವು ಅಂತ ತಿಳಿತೇವೆ. ಅದು ಸರಿಯಲ್ಲ. ಎಲ್ಲವೂ ಕೂಡ ಭಗವಂತ ನಮಗೆ ಕೊಟ್ಟಿರೋ ಕಾರಣ ನಾವು ಈಗ ಇಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದೇವೆ. ಹಾಗೆ ನಾವು ತಿಳಿದ್ರೆ ನಮಗೆ ಯಾವುದೇ ಸಮಸ್ಯೆಗಳು ಜೀವನದಲ್ಲಿ ಬರುವುದಿಲ್ಲ. ಓಕೆ, ಇಲ್ಲಿ ಆಶಾ BS ಅವರು ಹೇಳಿದ್ದಾರೆ, ಆದ್ರೆ ಅವನೇ ಬೆಳೆದ್ರು ದಾನ ಮಾಡುವುದು ಒಳ್ಳೆಯದು. ಓಕೆ. ಸಂದೇಶ್ ಅವರು ಕೂಡ ಹೇಳಿದ್ದಾರೆ, ಕರ್ಮ ಫಲ ಬಿಟ್ಟು ಕರ್ತವ್ಯ ಮಾಡ್ಬೇಕು. ಎಸ್, ವೆರಿ ಗುಡ್. ಎಲ್ಲ ಭಗವಂತ ಕೊಟ್ಟ ಸಂಪತ್ತು. ವಿನಯ್ ಗೌಡ ಅವರು ಕೂಡ ಹೇಳಿದ್ದಾರೆ. ಎಸ್, ಪಲ್ಲವಿ ಅವರು ಹೇಳಿದ್ದಾರೆ ಇಲ್ಲ ಅಂತ. ಭೂಮಿ ಫಲ ಕೊಟ್ಟಿದೆ. ಓಕೆ, ಎಸ್. ಆದ್ರೆ ನೀವು ಹೆಚ್ಚಾಗಿ ನೋಡ್ತೀರಾ, ಯಾರು ಈಗ ನೀವು ಒಂದು ಗೃಹ ಪ್ರವೇಶಕ್ಕೆ ಹೋಗ್ತೀರಾ, ಮನೆ ಗೃಹ ಪ್ರವೇಶಕ್ಕೆ ಹೋಗ್ತೀರಾ, ಅಲ್ಲಿ ಕೇಳ್ತೀರಾ, ಅವಾಗ ಅವರು ಹೇಳ್ತಾರೆ, ಮನೆ ಯಜಮಾನ ಹೇಳ್ತಾರೆ, ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ಹಣ ಸಂಗ್ರಹಿಸಿ ಮನೆ ಕಟ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ ನಾನು ಅಂತ. ಆದ್ರೆ ಎಷ್ಟೇ ಕಷ್ಟಪಟ್ರು, ಎಷ್ಟೇ ಹಣ ಇದ್ರು ಕೂಡ ಆ ಮನೆ ಕಟ್ಟೋದಾಗ್ಲಿ, ಈ ಒಂದು ಮದುವೆ ವಿವಾಹ, ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹ ಇರ್ಬೇಕು. ಅದು ನಾವು ಮರ್ತಿದ್ದೇವೆ. ಓಕೆ, ನಾ ಕರ್ತ ಹರಿಕರ್ತ ಅಂತ ರಾಘವೇಂದ್ರ ಅವರು ಹೇಳ್ತಾರೆ. ಎಸ್,
ಎಲ್ಲವೂ ಕೂಡ ಭಗವಂತ ಹೇಗೆಲ್ಲ ಆಗ್ಬೇಕು ಅಂತ ಯೋಜನೆ ಮಾಡಿಟ್ಟಿದ್ದಾನೆ ಅದೇ ಪ್ರಕಾರ ನಡೆಯುತ್ತೆ ಎಲ್ಲವೂ ಕೂಡ. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ಬೇಕು, ಆದ್ರೆ ಫಲದ ನಿರೀಕ್ಷೆಯನ್ನು ಇಟ್ಕೊಳ್ಬಾರ್ದು. ಇಷ್ಟು ಫಲ ಬರುತ್ತೆ. ಈಗ ನೀವು ನೋಡ್ಬೋದು, ರೈತರು ಯಾವಾಗ್ಲೂ ಕೂಡ ಒಂದು ಬೆಳೆ ಬೆಳೆಯುವ ಮೊದಲು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ, ನಂತರ ಬೆಳೆ ಬಂದ ನಂತರ ಕೂಡ ಪ್ರಾರ್ಥನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಸಲ ಅವ್ರು ಮಾಡಿದ ಪ್ರಯತ್ನಕ್ಕೆ ಅವರಿಗೆ ಸರಿಯಾದ ಫಲ ಸಿಗೋದಿಲ್ಲ, ತುಂಬಾ ಒಂದು ನಷ್ಟ ಆಗ್ತದೆ. ಹಾಗಾಗಿ ಅವರು ಪ್ರತಿಯೊಂದು ವಿಷಯಕ್ಕೂ ಕೂಡ ಭಗವಂತನಿಗೆ ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಅಂತ ನೋಡ್ಬೋದು. ಅವರಿಗೆ ತಿಳಿದಿದೆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ನಮಗೆ ಇದೆಲ್ಲವೂ ಕೂಡ ಸಿಗುವಂತದ್ದು ಹೇಳಿ. ಶ್ರೀಲ ಪ್ರಭುಪಾದ್ ಕಿ ಜೈ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಇಲ್ಲಿ ಅರ್ಜುನನ ಪ್ರಶ್ನೆ. ನೀನು ಹೇಳ್ತಿ ನೀ ಭಕ್ತಿ ಸೇವೆ ಮಾಡು ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಯುದ್ಧ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ ಅಂತ ಹೇಳಿ. ಅಂದ್ರೆ ಅರ್ಜುನನಿಗೆ ಎಲ್ಲವೂ ತಿಳಿದಿದೆ, ಅರ್ಜುನ ನಮಗಾಗಿ ಪ್ರಶ್ನೆಯನ್ನು ಕೇಳ್ತಾ ಇರೋದು. ಇಲ್ಲಿ ಕೃಷ್ಣ ಅರ್ಜುನನನ್ನು ಆ ಒಂದು ಭ್ರಮೆಗೆ ತಂದಿರುವಂತದ್ದು. ಯಾಕಂತ ಹೇಳಿದ್ರೆ ನಮಗೆಲ್ಲರಿಗೂ ಭಗವದ್ಗೀತೆಯ ಸಂದೇಶ ಸಿಗ್ಲಿ ಅಂತ ಹೇಳಿ. ಹಾಗೆ ಇಲ್ಲಿ ಅರ್ಜುನ ನಮಗಾಗಿ ಪ್ರಶ್ನೆ ಕೇಳುವಂಥದ್ದು. ಈಗ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ ನಾವು ಎಲ್ಲವನ್ನು ಬಿಟ್ಟು ಒಂದು ಕಡೆ ಕಾಡಿಗೆ ಹೋಗಿ ಕುತ್ಕೊಂಡು ಜಪ ಮಾಡೋದು ಅಂತೇಳಿ ತಿಳಿತಾರೆ ಅಂತ ಹೇಳಿ ಜನ ತಪ್ಪು ತಿಳಿತಾರೆ. ಹಾಗೆ ಅಲ್ಲ, ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡೇ ಭಕ್ತಿ ಸೇವೆ ಮಾಡುವಂಥದ್ದು, ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ಬೇಕಾಗಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ, ಉತ್ತರವನ್ನು ಕೊಡ್ತಾನೆ. ಈಗ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯೆ ಇಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ನೀನೇನಿದು ಈ ತರ ಎರಡು ತರ ಮಾತಾಡ್ತಿದ್ಯಾ, ನನಗೆ ಕರೆಕ್ಟ್ ಆಗಿ ನೀನು ಒಂದೇ ಒಂದು ಮಾರ್ಗವನ್ನು ತಿಳಿಸು ಅಂತ ಹೇಳಿ ಇಲ್ಲಿ ಅರ್ಜುನನೇ ಗೊಂದಲಕ್ಕೆ ಈಡಾಗಿದ್ದಾನೆ. ಯಾಕಂತ ಹೇಳಿದ್ರೆ ಅರ್ಜುನನ ಒಂದು ಪ್ರಶ್ನೆಗಳು, ಗೊಂದಲಗಳು ಇದು ನೋಡ್ಬೋದು. ನಾವು ಪ್ರಶ್ನೆಗಳನ್ನ ಅವನು ಕೇಳ್ತಾನೆ ಇರ್ತಾನೆ. ಹಾಗೆ ಇಲ್ಲಿ ಹೇಳುವಂಥದ್ದು, ಯಾವ್ದಾದ್ರೂ ಒಂದನ್ನು ಹೇಳು ಅಂತ ಹೇಳ್ತಾನೆ. ನಾನು ಕಾಡಿಗೆ ಹೋಗಿ ಧ್ಯಾನ ಮಾಡ್ಬೇಕಾ, ಏಕಂ ವದ, ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕಾ, ಯುದ್ಧ ಮಾಡ್ಬೇಕಾ ಅಂತ ಹೇಳಿ. ನಾವು ಕೂಡ ಹಾಗೆ ಎಷ್ಟೋ ಸಲ ಭಗವಂತ ನಮಗೆ ಸರಿಯಾದ ಮಾರ್ಗದರ್ಶನ ನೀಡಿರ್ತಾನೆ, ಆದ್ರೆ ನಾವು ಅದನ್ನ ನಮ್ಮದೇ ಆದ ಒಂದು ಊಹಾಪೋಹ ಮಾಡಿಕೊಂಡು ಕನ್ಫ್ಯೂಷನ್ ಅಲ್ಲಿ ಇರ್ತೇವೆ. ಇಲ್ಲಿ ಭಗವಂತ ಹೇಳ್ತಾನೆ ಅದಕ್ಕೆ ಅರ್ಜುನನಿಗೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಹಿ. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ. ಈಗ ಇಲ್ಲಿ ನಮ್ಗೆ ಈ ಒಂದು 3 ಗುಣಗಳ ಪ್ರಕಾರವಾಗಿ, ಯಾವುದು ಸತ್ವಗುಣ, ರಜೋಗುಣ, ತಮೋಗುಣ, ಇದರ ಅನುಗುಣವಾಗಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ಲೇಬೇಕು. ಈಗ ಸತ್ವಗುಣ ಅಂದ್ರೆ ಈಗ ಬ್ರಾಹ್ಮಣರು ಸತ್ವಗುಣದಲ್ಲಿರ್ತಾರೆ. ಅವ್ರೇನ್ ಮಾಡ್ತಾರೆ, ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪ್ರತಿದಾನ ಅಂತ ಹೇಳಿದ್ರೆ ಅವರು ವಿದ್ಯೆಯನ್ನು ಕಲಿತಾರೆ, ವಿದ್ಯೆಯನ್ನು ಕಲಿಸ್ತಾರೆ, ದಾನವನ್ನು ಸ್ವೀಕರಿಸ್ತಾರೆ, ದಾನವನ್ನು ಮಾಡ್ತಾರೆ, ಯಜ್ಞವನ್ನು ಮಾಡ್ತಾರೆ, ಯಜ್ಞವನ್ನು ಮಾಡಿಸ್ತಾರೆ. ಈ ರೀತಿಯಾಗಿ ಗುಣಗಳಿಗೆ ಅನುಸಾರವಾಗಿ. ಈಗ ಕ್ಷತ್ರಿಯ ಅಂತ ಹೇಳಿದ್ರೆ ರಜೋಗುಣ, ದೇಶವನ್ನು ರಕ್ಷಣೆ ಮಾಡುವಂಥದ್ದು. ವೈಶ್ಯ ಈ ಒಂದು ಕೃಷಿ ಗೋ ರಕ್ಷಣೆ ಮಾಡುವಂಥದ್ದು. ಶೂದ್ರ ಈ 3 ಕೂಡ ಸಹಾಯ ಮಾಡುವಂಥದ್ದು. ಇದು ಅವರ ಗುಣಗಳಿಗೆ ಅನುಸಾರ. ಯಾಕಂತ ಹೇಳಿದ್ರೆ
ಆ ಬ್ರಾಹ್ಮಣ ಅಂತ ಹೇಳಿದ್ರೆ ಸತ್ವಗುಣ, ಮತ್ತೆ ಕ್ಷತ್ರಿಯ ಅಂತ ಹೇಳಿದ್ರೆ ರಜೋಗುಣ, ವೈಶ್ಯ ಅಂತ ಹೇಳಿದ್ರೆ ತಮೋಗುಣ ಮತ್ತು ಇದು ರಜೋಗುಣ ಮತ್ತು ತಮೋಗುಣ, ನಂತರ ಶೂದ್ರ ಅಂತ ಹೇಳಿದ್ರೆ ತಮೋಗುಣ. ಸೊ ಅವರವರ ಗುಣಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರು ಕೂಡ ಕೆಲಸವನ್ನು ಮಾಡ್ಲೇಬೇಕು. ಯಾರು ಕೂಡ ನಾನು ಏನು ಕೆಲಸ ಮಾಡ್ದೇನೆ ಸುಮ್ನೆ ಕುತ್ಕೊಂಡು ನನ್ನ ದೇಹವನ್ನು ಹಾಗೆ ಕಾಪಾಡಿಕೊಳ್ತೇನೆ, ಶರೀರವನ್ನು ಹಾಗೆ ಕಾಪಾಡ್ಕೊಳ್ತೇನೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸುಮ್ನೆ ಕೂತರು ಕೂಡ ಆ ಶರೀರ ನಾಶವಾಗಿಯೇ ಆಗ್ತದೆ. ಯಾರು ಕೂಡ ಒಂದು ಕ್ಷಣವಾದ್ರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ. ಈ ದೇಹವು ಶಾಶ್ವತವಾದಂಥದ್ದಲ್ಲ, ಇದು ನಾಶ ಆಗಿಯೇ ಆಗ್ತದೆ. ನಾವು ಕೆಲಸ ಮಾಡ್ಲೇಬೇಕು ಅಂತ ಹೇಳಿ ಇಲ್ಲಿ ತಿಳಿಬೇಕು ನಾವು. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಸೊ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗ್ತಾರೆ. ಈ ಒಂದು ಏನ್ ಹೇಳ್ತಾರೆ, ಸಂಸಾರವನ್ನು ಬಿಟ್ಟು ಹೋಗುವಂಥದ್ದು, ನಾನು ತಪಸ್ ಮಾಡ್ತೇನೆ ಅಂತೇಳಿ ಹೋಗ್ತಾರೆ. ಆದ್ರೆ ಅವರಿಗೆ ಅವರ ಒಂದು ಇಂದ್ರಿಯಗಳನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲವನ್ನು ಈಗ ನಮ್ಗೆ ಅದು ಯಾವ್ದು ಹೇಳ್ತಾರೆ, ಉದಾಹರಣೆಗೆ ನಾವು ಏನು ಕೂಡ ಆಹಾರ ತಿನ್ಬಾರ್ದು, ಎಲ್ಲವನ್ನು ತ್ಯಜಿಸುವಂಥದ್ದು, ಆಹಾರ ವಸ್ತುಗಳನ್ನು ಎಲ್ಲವೂ ತ್ಯಜಿಸಿ ನಾನು ಕಾಡಿಗೆ ಹೋಗಿ ಅಲ್ಲಿ ಹಣ್ಣು ಹಂಪಲು ತಿಂದುಕೊಂಡಿರ್ತೇನೆ, ಇಲ್ಲ, ಅದೆಲ್ಲ ಹಾಗೆ ಅಷ್ಟು ಸುಲಭ ಇಲ್ಲ. ಅದು ಯಾವಾಗ ಸಾಧ್ಯ ಇತ್ತು? ಅದು ಸತ್ಯಯುಗದಲ್ಲಿ ಆ ರೀತಿಯಾಗಿ ಮಾಡ್ತಾ ಇದ್ರು. ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗಿ ಅಂದ್ರೆ ಅಲ್ಲಿ ಧ್ಯಾನ ಮಾಡ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಜೀವಿತಾವಧಿ ಇತ್ತು, 1 ಲಕ್ಷದಷ್ಟು ಜೀವಿತಾವಧಿ ಇತ್ತು. ಆದ್ರೆ ಈಗ ಇರುವಂತದ್ದು 100 ವರ್ಷ, ಅದರಲ್ಲಿ ಕೂಡ ತುಂಬಾ ಕಡಿಮೆ. ಹಾಗಾಗಿ ಇವಾಗ ಏನು ಎಲ್ಲವನ್ನ ಬಿಟ್ಟು ನಾನು ಹಿಮಾಲಯಕ್ಕೆ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಅದರಲ್ಲಿ ವಿಫಲ ಆಗುವ ಸಾಧ್ಯತೆ ಇರ್ತದೆ, ಅದರಲ್ಲಿ ಸಫಲರಾಗುವುದು ಬಹಳ ವಿರಳ. ಹಾಗಾಗಿ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಅಂದ್ರೆ ಅವರು ಮೇಲ್ನೋಟಕ್ಕೆ ಇಂದ್ರಿಯ ನಿಗ್ರಹ ಮಾಡಿರುವುದಾಗಿ ಅವರು ಏನೋ ಒಂದು ತತ್ವಶಾಸ್ತ್ರಗಳ ಬಗ್ಗೆ ಎಲ್ಲ ಹೇಳ್ತಿರ್ಬೋದು. ಆದ್ರೆ ಅವರು ಏನ್ ಮಾಡ್ತಾರೆ, 1, 2, 3 ಮದುವೆ ಆಗುವಂಥದ್ದು ಇದೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಅಂತವರು ಮೋಸಗಾರರು ಅಂತ ಹೇಳಲಾಗ್ತದೆ. ಅಂದ್ರೆ ಇಂದ್ರಿಯ ತೃಪ್ತಿಗಾಗಿ ಸಾಧನಗಳನ್ನು ಅರಸುತ್ತಾ ಯೋಗಿಯಂತೆ ತೋರಿಸಿಕೊಳ್ಳುವವನು. ಆಗಾಗ ತತ್ವಶಾಸ್ತ್ರವನ್ನು ಕುರಿತು ಮಾತನಾಡಬಹುದು, ಆದ್ರೆ ಅವನನ್ನು ಕುಟಿಲ ಮನುಷ್ಯರೆಂದೇ, ಮೋಸಗಾರರೆಂದೇ ಕರೆಯಬೇಕಾಗ್ತದೆ. ಹಾಗಾಗಿ ನಾವು ಈಗ ಸಮಾಜದಲ್ಲಿ ನೋಡ್ತೀವಿ, ಎಷ್ಟೋ ಗುರುಗಳು ಅಂತ ಹೇಳಿ ಬೋರ್ಡ್ ಹಾಕೊಂಡು ಕುತ್ಕೊಳ್ತಾರೆ. ಬಟ್ ಅವರು ಯಾರು ಕೂಡ ಗುರು ಪರಂಪರೆಯಿಂದ ಬಂದಿರೋದಿಲ್ಲ. ಅವರಿಗೆ ಅವರ ಗುರುಗಳ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅವರು ಮತ್ತೆ ನಾವು ಈ ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೀವಿ ಯಾವ ರೀತಿಯಾಗಿ ಅವರನ್ನ ನಾವು ಪ್ರಶ್ನಿಸ್ಬೇಕು. ಏಕೆಂದ್ರೆ ಅಧಿಕೃತ ಗುರುಗಳು ಅಂತ ಹೇಳಿದ್ರೆ ಹೇಗಿರ್ತಾರೆ, ಬೋನಫೈಡ್ ಆಚಾರ್ಯರು, ಇದೆಲ್ಲವೂ ನಾವು ತಿಳಿತೇವೆ ಮುಂದಿನ ಅಧ್ಯಾಯಗಳಲ್ಲಿ. ಸರಿ, ಹೀಗಾಗಾದ್ರೆ ಏನ್ ಮಾಡ್ಬೇಕು? ಹಾಗಿರು ಈಗ ಯಾರು ಫೋರ್ಸ್ಫುಲಿ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಕಾಡಿಗೆ ಹೋಗಿ ಆ ರೀತಿಯಾಗಿ ಧ್ಯಾನ ಮಾಡುವಂಥದ್ದು, ನಂತರ ಅದರಲ್ಲಿ ವಿಫಲರಾಗುವಂಥದ್ದು, ಅದರ ಬದಲು ನಾವು ಏನ್ ಮಾಡ್ಬೇಕು, ಗೃಹಸ್ಥರಾಗಿದ್ದುಕೊಂಡೇ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು. ಅವನ ದಿನನಿತ್ಯದ ಕೆಲಸವನ್ನು ಮಾಡಿಕೊಂಡು ಈ ಭಕ್ತಿ ಸೇವೆಯನ್ನು ಪ್ರಾರಂಭಿಸುವಂಥದ್ದು ಮೊದಲಿಗೆ ಕಷ್ಟ ಆಗ್ತದೆ. ಜಪ ಮಾಡ್ಬೇಕು ಅಂತ ಹೇಳಿದ್ರೆ, ಬುಕ್ ಓದ್ಬೇಕು ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಷ್ಟ ಆಗ್ತದೆ. ಆದ್ರೆ ಅದನ್ನ ಪ್ರಾರಂಭಿಸ್ಬೇಕು. ಯಾವುದೇ ಕೆಲಸವನ್ನು ನಾವು ಭಗವಂತನ ಸೇವೆಯನ್ನು ನಾವು ಆಸಕ್ತಿ ಇಲ್ಲದಿದ್ರು ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ನಮಗೆ ಆಸಕ್ತಿ ಬಂದೇ ಬರ್ತದೆ. ಅದಕ್ಕೆ ಉದಾಹರಣೆಯಾಗಿ ಶ್ರೀಮದ್ ಭಾಗವತದಲ್ಲಿ 9ನೇ ಸ್ಕಂದದ 4ನೇ ಅಧ್ಯಾಯದ 18ರಿಂದ 20ನೇ ಶ್ಲೋಕದಲ್ಲಿ ನೋಡ್ಬೋದು. ಇಲ್ಲಿ ಅಂಬರೀಷ್ ಮಹಾರಾಜರು ಗೃಹಸ್ಥರಾಗಿದ್ದುಕೊಂಡೇ ಯಾವ ರೀತಿಯಾಗಿ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡ್ರು ಅಂತ ನಾವು ಇಲ್ಲಿ ನೋಡ್ಬೋದು. ಸವೈ ಮನ ಕೃಷ್ಣ ಪದಾರವಿಂದಯೋರ್ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದೀಶು ಶ್ರುತಿಂ ಚಕಾರಾಚ್ಯುತ ಸತ್ಕತೋದಯೇ ಮುಕುಂದಲಿಂಗಾಲಯ ದರ್ಶನೆ ದೃಶೌ
ತದ್ಧೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೇ ಶ್ರೀಮತ್ತುಲಸ್ಯ ರಸನಾಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇ ನತು ಕಾಮ ಕಾಮ್ಯಯಾ ಯತೋತ್ತಂ ಶ್ಲೋಕ ಜನಾಶ್ರಯ ರತಿಃ. ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದಕಮಲಗಳಲ್ಲಿ ನಿಲ್ಲಿಸಿದನು. ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು. ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು. ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು. ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು. ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು. ನಾಸಿಕವನ್ನು ಭಗವಂತನ ಚರಣ ಕಮಲಗಳಲ್ಲಿ ಅರ್ಪಿಸಿದ ಹೂವುಗಳ ಸೌರಭವನ್ನು ಗ್ರಹಿಸಲು ಬಳಸಿದನು. ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು. ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು. ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು. ಮತ್ತು ತನ್ನ ಬಯಕೆಗಳನ್ನು ಡಿಸೈರ್ಸ್ ಏನಿದೆ ಇದನ್ನು ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು. ಈ ಎಲ್ಲಾ ಅರ್ಹತೆಗಳು ಅವನನ್ನು ಭಗವಂತನ ಮತ್ತರ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು. ಈ ರೀತಿಯಾಗಿ ಅಂದ್ರೆ ಹೇಗೂ ನಾವು ಕಣ್ಣಿನಿಂದ ನೋಡ್ತೇವೆ, ಕೃಷ್ಣನ ನೋಡುವುದು, ಹಾಗೆ ಬಾಯಿಂದ ಮಾತನಾಡ್ತೇವೆ, ಪ್ರಜಲ್ಪ ಮಾತನಾಡುವಂಥದ್ದು ಅಂತ ಹೇಳಿದ್ರೆ ಕೃಷ್ಣನಿಗೆ ಸಂಬಂಧ ಪಡದೇ ಇರುವಂತದ್ದು ಮಾತನಾಡುವುದರ ಬದಲು ನಾವು ಕೃಷ್ಣನಿಗೆ ಸಂಬಂಧ ಪಟ್ಟಿರುವಂತದ್ದು ಮಾತನಾಡುವುದು, ಕಿವಿಯಿಂದ ಕೇಳಿಸಿಕೊಳ್ಳುವುದು, ಹಾಗೆ ಬಾಯಿಂದ ನಾವು ಪ್ರಸಾದವನ್ನೇ ಸ್ವೀಕರಿಸುವಂಥದ್ದು, ಕಿವಿಯಿಂದ ಕೇಳಿಸಿಕೊಳ್ಳುವಂಥದ್ದು. ನಾವು ಕೃಷ್ಣನ ಬಗ್ಗೆ ಈಗ ಏನು ತರಗತಿಯನ್ನು ನೀವು ಬಂದಿದ್ದೀರಾ ತರಗತಿಗೆ ಕೇಳಿಸಿಕೊಳ್ಳುವಂಥದ್ದು, ಹಾಗೆ ಕೃಷ್ಣನ ಬಗ್ಗೆ ಕೇಳಿಸಿಕೊಳ್ಳುವಂಥದ್ದು. ಈ ರೀತಿಯಾಗಿ ನಮ್ಮ ಇಂದ್ರಿಯಗಳನ್ನು ನಾವು ಭಗವಂತನ ಸೇವೆಯಲ್ಲಿ ಮೀಸಲಾಗಿಟ್ರೆ ನಮಗೆ ಏನಾಗ್ತದೆ, ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರ್ತದೆ. ಇಲ್ಲದಿದ್ರೆ ಇಂದ್ರಿಯಗಳನ್ನು ನಿಗ್ರಹಿಸಲು ಅಷ್ಟು ಸುಲಭ ಇಲ್ಲ. ಇಂದ್ರಿಯ ನಿಗ್ರಹದಲ್ಲಿದ್ರೆ ಮನಸ್ಸು ಕೂಡ ನಿಗ್ರಹದಲ್ಲಿ ಇರ್ತದೆ. ಇಲ್ಲಿ ಕಲಿಯುಗದಲ್ಲಿ ಜಗನ್ನಾಥನ ಒಂದು ಕರುಣೆ ನಮ್ಮೆಲ್ಲರ ಮೇಲೆ ಇರ್ಬೇಕು. ಹಾಗಾಗಿ ಜಗನ್ನಾಥನ ಕರುಣೆ ತುಂಬಾ ಮುಖ್ಯ. ಇಲ್ಲಿ ನೋಡ್ಬೋದು ನೀವು ಜಗನ್ನಾಥ, ಪೂರಿ ಜಗನ್ನಾಥ ದೇವರು. ಇಲ್ಲಿ ಎಲ್ಲರೂ ಕೂಡ ಯಾವ ರೀತಿಯಾಗಿ ಒಂದು ಆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನೋಡ್ಬೋದು. ನಿಯತಂ ಕುರು ಕರ್ಮತ್ವಂ ಕರ್ಮ ಜ್ಯಾಯೋ ಹೆ ಕರ್ಮಣಃ ಶರೀರ ಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ನಿನ್ನ ನಿಯಮಿತ ಕರ್ಮವನ್ನು ಮಾಡು, ಏಕೆಂದರೆ ಹಾಗೆ ಮಾಡುವುದು ಮಾಡದಿರುವುದಕ್ಕಿಂತ ಉತ್ತಮ. ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ. ಸೊ ಯಾವುದೆಲ್ಲ ನಮ್ಗೆ ನಿಯಮಿತವಾದ ಕೆಲಸ ಇರ್ತದೆ ಅದನ್ನ ನಾವು ಮಾಡ್ಲೇಬೇಕು. ನಾನು ಕೆಲಸ ಮಾಡ್ದೇನೆ ಹಾಗೆ ದೇಹವನ್ನು ಉಳಿಸಿಕೊಳ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ದೇಹ ಯಾವತ್ತಿದ್ರು ಕೂಡ ನಾಶವಾಗುವಂಥದ್ದು, ಸುಮ್ಮನೆ ಕೂತ್ರು ಕೂಡ ನಾಶ ಆಗಿಯೇ ಆಗ್ತದೆ. ಹಾಗಾಗಿ ಕೆಲಸ ಮಾಡ್ಬೇಕು. ಹೇಗೂ ಕೆಲಸ ಮಾಡ್ತೀವಿ, ಅದ್ರ ಜೊತೆಗೆ ನಾವು ಭಗವಂತನ ಸೇವೆಯನ್ನು ಕೂಡ ಒಟ್ಟಿಗೆ ಮಾಡುವಂಥದ್ದು. ಏನು ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇವೆ, ಇದು ಭಗವಂತನ ಸೇವೆ. ಈ ತರಗತಿಯನ್ನು ಕೇಳುವಂಥದ್ದು ಇದು ಕೂಡ ಭಗವಂತನ ಸೇವೆ. ಈ ರೀತಿಯಾಗಿ ನಾವು ಸೇವೆಯನ್ನು ಮಾಡುವಂಥದ್ದು, ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ನಮಗೆ ಸುಲಭ ಆಗ್ತದೆ ಅವಾಗ. ಹೇಗೆ ಇಲ್ಲಿ ಅಂಬರೀಷ್ ಮಹಾರಾಜರು ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡ್ರು, ಅವರು ಆ ಒಂದು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಹೇಳಿ ನಾವು ಇಲ್ಲಿ ತಿಳಿಬೇಕು. ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು. ನಾವು ಹೇಗೂ ಕೆಲಸ ಮಾಡ್ತೇವೆ, ಅದರಲ್ಲಿ ಭಗವಂತನನ್ನು ಕನೆಕ್ಟ್ ಮಾಡಿಕೊಂಡು ಮಾಡ್ಬೇಕು. ಈಗ ಹೇಗೂ ನಾವೀಗ ಅಡುಗೆ ಮಾಡ್ತೇವೆ, ಅದು ನಾವು ಶುಚಿತ್ವದಲ್ಲಿ ಅಡುಗೆಯನ್ನು ತಯಾರಿಸುವಂಥದ್ದು ಮತ್ತು ಭಗವಂತನಿಗೆ ನೈವೇದ್ಯ ಮಾಡುವಂಥದ್ದು, ಇದು ಕೂಡ ಬರ್ತದೆ ಇದರಲ್ಲಿ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡ್ತದೆ. ಈಗ ನಾವು ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ, ಭಗವದ್ಗೀತೆಯನ್ನು ತಿಳಿದುಕೊಳ್ಳಲು ಬಂದಿಲ್ಲ ಅಂದ್ರೆ ಎಲ್ಲವೂ ಕೆಲಸ ಮಾಡ್ತಾರೆ, ಆದ್ರೆ ಆ ಕೆಲಸದಿಂದ ನಮಗೆ ಕರ್ಮ ಬಂಧನ ಆಗ್ತದೆ. ಆದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡು ಭಗವಂತನ ಸೇವೆಯನ್ನು ಮಾಡಿಕೊಂಡಿದ್ರೆ ನಮಗೆ ಕರ್ಮ ಬಂಧನ ಆಗೋದಿಲ್ಲ. ಕರ್ಮ ಬಂಧನ ಅಂತ ಹೇಳಿದ್ರೆ ನಾವು ಮತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಜನ್ಮ ಮೃತ್ಯು ಜರ ವ್ಯಾಧಿ ಇದೆಲ್ಲವನ್ನು ಕೂಡ ಈ ಚಕ್ರದಲ್ಲಿ ಮತ್ತೆ ಸಿಲುಕಿಕೊಳ್ತೇವೆ.
ಯಾಕೆಂದ್ರೆ ನಾವು ಇಲ್ಲಿಂದ ಹೋಗುವಾಗ ಯಾವ ಒಂದು ಡಿಸೈರ್ಸ್ ಇರುತ್ತೆ, ನಮ್ಮಲ್ಲಿ ಇಚ್ಛೆಗಳಿರ್ತವೆ, ಅದರಿಂದಾಗಿ ನಮಗೆ ಮತ್ತೆ ಇಲ್ಲಿ ಜನ್ಮವನ್ನು ಪಡೆಯುವಂತೆ ಮಾಡ್ತದೆ. ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೆಯ ಅಂದ್ರೆ ಕುಂತಿಯ ಮಗನೇ ಅರ್ಜುನ ಅಂತೇಳಿ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಭಗವಂತನನ್ನು ಖುಷಿಪಡಿಸ್ಬೇಕು ನಾವು. ನಮ್ಮ ಜೀವನದ ಗುರಿಯೇ ಅದಾಗಿರ್ತದೆ. ಭಗವಂತ ಸಂತೋಷ ಆಗ್ಬೇಕು. ಹೇಗೆ ಭಗವಂತ ಸಂತೋಷ ಆಗ್ತಾನೆ? ಭಗವಂತನ ಸೇವೆ ಮಾಡ್ಬೇಕು. ನಾವೀಗ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ಭಗವಂತನಿಗೆ ಸಂತೋಷ ಆಗುತ್ತೆ. ಹಾಗಾಗಿ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಈಗ ನಿನಗೆ ಇಷ್ಟ ಇಲ್ಲ ಯುದ್ಧ ಮಾಡ್ಲಿಕ್ಕೆ, ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ ಧರ್ಮ ಸಂಸ್ಥಾಪನೆ ಆಗ್ಲೇಬೇಕು ಅಂತ. ಹಾಗಾಗಿ ನೀನು ಭಗವಂತನ ತೃಪ್ತಿಗಾಗಿ ನಿನ್ನ ಕರ್ತವ್ಯವನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ಯಾವಾಗ ನಾವು ಭಗವಂತನ ತೃಪ್ತಿಗಾಗಿ ಕೆಲಸ ಮಾಡ್ತೇವೆ ಅವಾಗ ನಮಗೆ ಯಾವುದೇ ಕರ್ಮ ಬಂಧನ ಇರೋದಿಲ್ಲ. ನಾವು ಕರ್ಮ ಬಂಧನದಿಂದ ಮುಕ್ತರಾಗ್ತೇವೆ. ಯಾಕಂದ್ರೆ ನಾವೀಗ ಕೆಲಸ ಮಾಡ್ತೇವೆ, ಬಟ್ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಆ ಫಲವನ್ನು ಭಗವಂತನಿಗೆ ಬಿಟ್ಟಿರ್ತೇವೆ. ಹಾಗಾಗಿ ನಮ್ಗೆ ಯಾವುದೇ ಆ ಒಂದು ಆಂಗ್ಸೈಟಿ, ಸ್ಟ್ರೆಸ್ ಏನೂ ಇರೋದಿಲ್ಲ. ಫ್ರೀಯಾಗಿ ಯಾವಾಗ ನಾವು ನಮ್ಮ ತಲೆ ಮೇಲೆ ಎಲ್ಲ ಹಾಕೊಂಡು ನಾವು ಕೆಲಸ ಮಾಡ್ತೀವಿ, ಅವಾಗ ಏನಾಗುತ್ತೆ, ಅದು ಒತ್ತಡದಿಂದ, ಈಗ ನೀವು ನೋಡ್ಬೋದು ಇಷ್ಟೆಲ್ಲ ಒಂದು ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಇದೆಲ್ಲದಕ್ಕೂ ಕಾರಣ ಯಾವುದು? ನಮ್ಮ ಮನಸ್ಸು. ನಾವು ಎಲ್ಲವನ್ನು ಕೂಡ ನಮ್ಮ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡ್ತಾ ಇರ್ತೇವೆ. ಹಾಗೆ ಇಲ್ಲಿ ಹೇಳುವಂಥದ್ದು, ನೀನು ಕೆಲಸ ಮಾಡು, ಆದ್ರೆ ಫಲವನ್ನು ನನಗೆ ಬಿಟ್ಬಿಡು, ನಾನು ಅದನ್ನ ನೋಡಿಕೊಳ್ತೇನೆ. ಯಜ್ಞ ಶಿಷ್ಟಾಶಿನಾ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯಾತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡ್ತಾರೆ. ಹೀಗೆ ಈ ಒಂದು ಪಾಪ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ಈ ಗಿಡ ಮರಗಳಲ್ಲಿ ಕೂಡ ಜೀವ ಇದೆ. ಸೊ ನಾವು ಭಗವಂತನಿಗೆ ಒಂದು ಶುಚಿತ್ವದಲ್ಲಿ ಅಡುಗೆ ಮಾಡಿ ನೈವೇದ್ಯವನ್ನು ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಒಂದು ಪಾಪದಿಂದ ನಾವು ಬಿಡುಗಡೆ ಹೊಂದ್ತೇವೆ. ಅಂದ್ರೆ ಇವತ್ತು ಭಗವಂತನಿಗೆ ಏನಿಷ್ಟ ಅದನ್ನ ನಾನು ಮಾಡ್ತೀನಿ, ಇದು ಇಷ್ಟ ಆಗ್ಬೋದು ಅಂತೇಳಿ ಆ ರೀತಿಯಾಗಿ ನಾವು ಮಾಡ್ಬೇಕು. ಇಲ್ಲ ನನಗೆ ಇಷ್ಟ ಅಂತ ಹೇಳ್ಕೊಂಡು ನಾವು ಒಂದು ಅಡುಗೆಯನ್ನು ಮಾಡಿಕೊಂಡು ತಗೊಂಡ್ರೆ ಏನಾಗ್ತದೆ, ಅದು ನಮಗೆ ಪಾಪವನ್ನೇ ಊಟ ಮಾಡಿದಾಗೆ ಆಗ್ತದೆ ಅಂತ ಹೇಳಿ. ಹಾಗಾಗಿ ಭಕ್ತರು ಯಾವಾಗ್ಲೂ ಪ್ರಸಾದವನ್ನಷ್ಟೇ ಸ್ವೀಕರಿಸ್ತಾರೆ. ಯಾಕಂದ್ರೆ ಅವರು ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತಾ ಸದೈವ ಹೃದಯೇಶು ವಿಲೋಕಯಂತಿ. ಸದಾ ಭಗವಂತನಿಗೆ ಸಮರ್ಪಣೆ ಮಾಡದೆ ಏನನ್ನು ಕೂಡ ಸ್ವೀಕರಿಸೋದಿಲ್ಲ. ಅವರು ಯಾವಾಗಲೂ ಭಗವಂತನ ಪ್ರೇಮಿಗಳಾಗಿರ್ತಾರೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಗೆ ಸಂತರು ಎಂದು ಹೇಳಲಾಗ್ತದೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವಃ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಾಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮಪುರುಷನಿಂದ ನೇರವಾಗಿ ವ್ಯಕ್ತವಾಗಿದೆ. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಮೊದಲಿಗೆ ಕೃಷ್ಣ ವೇದವನ್ನು ಬ್ರಹ್ಮದೇವನಿಗೆ ಹೇಳುವಂಥದ್ದು. ಇದು ಶ್ರೀಮದ್ ಭಾಗವತಮಿನ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೆಯ ಶ್ಲೋಕ. ಏನ್ ಹೇಳ್ತಾರೆ ಇಲ್ಲಿ? ಜನ್ಮಾದ್ಯಸ್ಯ ಯತೋ ಅನ್ವಯಾದಿತರಶ್ಚಾರ್ತೆ ಅಶ್ವಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ ಸುರಯಃ ತೇಜೋ ವಾರಿ ವೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಅಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಾ ಕುಹಕಂ ಸತ್ಯಂ ಪರಂ ಧೀಮಹಿ.
ಶ್ರೀಕೃಷ್ಣನೇ ಮೊದಲು ಮೂಲ ಜೀವಿಯಾದ ಬ್ರಹ್ಮನಿಗೆ ಹೃದಯದ ಮೂಲಕ ವೇದ ಜ್ಞಾನವನ್ನು ಬೋಧಿಸಿದವನು. ಸೊ ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮಪುರುಷನಿಂದ ನೇರವಾಗಿ ವ್ಯಕ್ತವಾಗಿದೆ. 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ ವೇದೈಶ್ಚ ವೇದಮೇ ಅಂತ ಹೇಳಿದ್ರೆ ವೇದದ ಗುರಿ ಏನಾಗಿರ್ತದೆ? ಕೃಷ್ಣ ಅಂತ ಹೇಳಿ. ಈಗ ನೀವು ನೋಡ್ಬೋದು, ಯಾವುದೇ ಯಜ್ಞ ಯಾಗತಿಗಳನ್ನು ಮಾಡಿದಾಗ ಅವರು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಎಲ್ಲವೂ ಕಟ್ಟ ಕಡೆಯದಾಗಿ ಕೃಷ್ಣನಿಗೆ ಅದು ಸಲ್ಲುವಂಥದ್ದು. ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯಾತಿ ಹಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಅರ್ಜುನ, ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಯಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಸೊ ಇಲ್ಲಿ ವೇದಗಳು ಪ್ರವರ್ತಿಸಿದ ಈ ಯಜ್ಞ ಚಕ್ರ, ಅದನ್ನು ಯಾರು ಅನುಸರಿಸೋದಿಲ್ಲ ಅವರ ಜೀವನ ಏನಾಗಿರ್ತದೆ? ಪಾಪವೇ ತುಂಬಿದ ಬದುಕಾಗಿರ್ತದೆ. ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ. ಇಲ್ಲಿ ನೋಡ್ಬೋದು ನೀವು ಯಜ್ಞ ಚಕ್ರ. ಈ ರೀತಿಯಾಗಿ ಯಾರು ಅನುಸರಿಸ್ತಾರೆ ಅವರು ಪಾಪದಿಂದ ಮುಕ್ತರಾಗ್ತಾರೆ. ಇದಕ್ಕೆ ಇಲ್ಲಿ ಶ್ಲೋಕವನ್ನು ನೋಡಿದ್ದೇವಾಗ ನಾವು ಈ ಶ್ಲೋಕ ಕೂಡ ಬರುತ್ತೆ. ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಸೊ ಇಲ್ಲಿ ಮೊದಲು ಕೃಷ್ಣ ಬ್ರಹ್ಮನಿಗೆ ವೇದವನ್ನು ಉಪದೇಶಿಸ್ತಾನೆ. ವೇದಗಳಲ್ಲಿ ಏನಿದೆ? ನಮ್ಮ ಕರ್ತವ್ಯಗಳು. ನಮ್ಮ ಕರ್ತವ್ಯಗಳು ಏನು? ನಾವು 24 ಗಂಟೆಯನ್ನು 8 ಗಂಟೆ ದೇಹಕ್ಕೆ, 8 ಗಂಟೆ ಆತ್ಮಕ್ಕೆ, 8 ಗಂಟೆ ನಮ್ಮ ಕೆಲಸ ಮಾಡುವಂಥದ್ದು. ಅಂದ್ರೆ 8 ಗಂಟೆ ದೇಹಕ್ಕೆ ಅಂತ ಹೇಳಿದ್ರೆ 6 ಗಂಟೆ ಮಲಗಲಿಕ್ಕೆ, 2 ಗಂಟೆ ನಾವು ಸ್ನಾನ ಇತ್ಯಾದಿ ಮತ್ತು ನಾವು ಒಂದು ಆಹಾರ ಸ್ವೀಕರಿಸೋದಕ್ಕೆ, ಈ ರೀತಿಯಾಗಿ. ಮತ್ತು 8 ಗಂಟೆ ಆತ್ಮಕ್ಕೆ, 8 ಗಂಟೆ ದೇಹಕ್ಕೆ ಆಯ್ತು. 8 ಗಂಟೆ ಕರ್ತವ್ಯಗಳು ಅಂತ ಹೇಳಿದ್ರೆ ನಮ್ಮ ದಿನನಿತ್ಯದ ಕೆಲಸ ಮಾಡುವಂಥದ್ದು 8 ಗಂಟೆ. ನಂತರ 8 ಗಂಟೆ ಆತ್ಮಕ್ಕೆ ಅಂತ ಹೇಳಿದ್ರೆ ನಾವು ಜಪ ಮಾಡುವಂಥದ್ದು 2 ಗಂಟೆ. ನಂತರ ಈ ಒಂದು ಭಗವದ್ಗೀತೆ ಭಾಗವತಂ ತರಗತಿಯನ್ನು ಅಟೆಂಡ್ ಮಾಡುವಂಥದ್ದು. ಮತ್ತೆ ಇದು ಪ್ರಭುಪಾದರ ಪುಸ್ತಕ, ಈ ಭಗವದ್ಗೀತೆ ಭಾಗವತಂ ಪುಸ್ತಕವನ್ನು ಓದುವಂಥದ್ದು. ಆವಾಗ ನೀವು ಪ್ರಭುಪಾದರ ಅಸೋಸಿಯೇಷನ್ ಅಲ್ಲಿ ಇರ್ಲಿಕ್ಕಾಗ್ತದೆ. ಪ್ರಭುಪಾದರ ಅನುಗ್ರಹ ಸಿಗುತ್ತೆ ನಿಮಗೆ. ಪ್ರಭುಪಾದರ ಅನುಗ್ರಹ ಸಿಕ್ಕಿದ್ರೆ ನಿಮಗೆ ಕೃಷ್ಣನ ಅನುಗ್ರಹ ಸಿಗುವಂಥದ್ದು. ನಂತರ ಈ ರೀತಿಯಾಗಿ ಕರ್ತವ್ಯಗಳು ಮಾಡಿದ ನಂತರ ಏನಾಗ್ತದೆ? ಕರ್ತವ್ಯಗಳಲ್ಲಿ ಭಕ್ತರ ಸಂಘದಲ್ಲಿ ಇದ್ದುಕೊಂಡು ಭಕ್ತಿ ಸೇವೆಯನ್ನು ಮಾಡುವಂಥದ್ದು. ಇದಾದ ನಂತರ ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಈ ಯಜ್ಞ ಮಾಡುವಂಥದ್ದು ಕರ್ತವ್ಯದಿಂದ ಯಜ್ಞ ಮಾಡುವಂಥದ್ದು ಅಂತ ಹೇಳಿದ್ರೆ, ಈ ಸತ್ಯಯುಗದಲ್ಲಿ ಜೀವಿತಾವಧಿ 1 ಲಕ್ಷ ಇತ್ತು. ಆ ಸಮಯದಲ್ಲಿ ಈಗ ಯಾರು ವಾಲ್ಮೀಕಿ ಮಹರ್ಷಿಗಳು, ಅವರು 60,000 ವರ್ಷ ಏನ್ ಮಾಡ್ತಾರೆ? ಧ್ಯಾನ ಮಾಡುವಂಥದ್ದು. ನಂತರ ಅವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗಿ ಅವರು ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಅದೇ ತ್ರೇತಾಯುಗದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಕಾಡುಗಳಿದ್ವು, ಆಗ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಆದ್ರೆ ಈಗ ಕಲಿಯುಗದಲ್ಲಿ ಆ ರೀತಿಯಾದ ಕಾಡುಗಳು ಕೂಡ ಇಲ್ಲ, ಅಷ್ಟು ಜೀವಿತಾವಧಿ ಕೂಡ ಇಲ್ಲ. ನಂತರ ತ್ರೇತಾಯುಗದಲ್ಲಿ 10,000 ವರ್ಷ ಜೀವಿತಾವಧಿ ಇತ್ತು. ಆ ಸಮಯದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಅದು ಕೂಡ ಪ್ಯೂರ್ ತುಪ್ಪ ಉಪಯೋಗಿಸ್ತಾ ಇದ್ರು ಯಜ್ಞಕ್ಕೆ. ಮತ್ತು ಬ್ರಾಹ್ಮಣರು ಆ ಮಂತ್ರದಿಂದವೇ ಬೆಂಕಿ ಬೆರೆಸ್ತಾ ಇದ್ರು. ಅಷ್ಟೊಂದು ಒಂದು ಮಂತ್ರೋಚ್ಚಾರಣೆ ಮಾಡ್ತಾ ಇದ್ರು ಅವರು. ಅಂತೆ ಯಾವುದೇ ಯಜ್ಞಕ್ಕೆ ಹಾಕಿದ ಪ್ರಾಣಿ ಅದು ಮನುಷ್ಯ ಜನ್ಮ ಪಡಿತಾ ಇತ್ತು. ದ್ವಾಪರ ಯುಗದಲ್ಲಿ 1,000 ವರ್ಷ ಜೀವಿತಾವಧಿ. ಅಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ನೈವೇದ್ಯವನ್ನು ಮಾಡುವಂಥದ್ದು ಭಗವಂತನಿಗೆ. ಸಾವಿರಾರು ಜನ ಪೂಜೆಗೆ ನಿಲ್ತಾ ಇದ್ರು.
ಆದ್ರೆ ಈಗ ಇದು ಯಾವುದು ಕೂಡ ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಜೀವಿತಾವಧಿ 100 ವರ್ಷ ಇರೋದು. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದು 500 ವರ್ಷಗಳ ಹಿಂದೆ ನಮಗೆ ಈ ಸಂಕೀರ್ತನ ಯಜ್ಞವನ್ನು ನೀಡಿದ್ದಾರೆ. ಸಂಕೀರ್ತನ ಯಜ್ಞ ಮಾಡುವಂಥದ್ದು, ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಇದಕ್ಕೆ ಉದಾಹರಣೆಯಾಗಿ ಒಂದು ಫೇಮಸ್ ದೇವಸ್ಥಾನ, ಅಲ್ಲಿ ಏನಾಗ್ತದೆ, ಅಲ್ಲಿ ಮಳೆಯೇ ಬಂದಿರೋದಿಲ್ಲ. ಸೊ ಅಲ್ಲಿ ನಂತರ ಅವರು ಇಸ್ಕಾನ್ ಅವ್ರನ್ನ ರೀಚ್ ಆಗ್ತಾರೆ. ಅವರು ಏನ್ ಮಾಡ್ತಾರೆ, ಸತತವಾಗಿ ಈ ಒಂದು ಹರೇ ಕೃಷ್ಣ ಕೀರ್ತನೆಯನ್ನು ಮಾಡ್ತಾರೆ. ಮಾಡೋದ್ರಿಂದ ಏನಾಯ್ತು, ಮಳೆ ಬರ್ತದೆ. ಮಳೆ ಬಂದು ಹಾಗಾಗಿ ಈ ಒಂದು ಸಂಕೀರ್ತನ, ಈ ಒಂದು ಕೀರ್ತನೆ ಏನಿದೆ ಇದು ತುಂಬಾ ತುಂಬಾ ಒಂದು ಪವರ್ಫುಲ್ ಅಂತ ಹೇಳಲಾಗ್ತದೆ. ಅದರಿಂದ ಮಳೆ ಬರ್ತದೆ. ಮಳೆ ಬಂದ ನಂತರ ಬೆಳೆ ಬೆಳೀತಾರೆ. ಬೆಳೆ ಬೆಳೆದ ನಂತರ ಮತ್ತೆ ಆ ಒಂದು ಫೇಮಸ್ ದೇವಸ್ಥಾನ ಇದೆ, ಅಲ್ಲಿ ಏನ್ ಮಾಡ್ತಾರೆ, ಅವರು ಇಸ್ಕಾನ್ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಅವರು ಜಾಗವನ್ನು ಕೊಡ್ತಾರೆ ಸಂತೋಷದಿಂದ. ಯಾಕೆಂದ್ರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಮಳೆ ಬಂದಿರೋದಿಲ್ಲ. ಆದ್ರೆ ಇಸ್ಕಾನ್ ಅವ್ರು ಹೋಗಿ ಅಲ್ಲಿ ಆ ಒಂದು ಸಂಕೀರ್ತನವನ್ನು ಮಾಡೋದ್ರಿಂದಾಗಿ ಮಳೆ ಬರ್ತದೆ. ಹಾಗಾಗಿ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞಗಳಲ್ಲೆಲ್ಲ ಶ್ರೇಷ್ಠವಾದಂಥದ್ದು ಸಂಕೀರ್ತನ ಯಜ್ಞ, ಜಪ ಯಜ್ಞ. ನಂತರ ಅದರಿಂದ ಮಳೆ ಬರ್ತದೆ. ಮಳೆ ಬರೋದ್ರಿಂದ ಏನಾಗುತ್ತೆ, ಬೆಳೆ ಬೆಳೆಯಲಾಗ್ತದೆ. ಈ ಬೆಳೆ ಬೆಳೆದ್ರಿಂದ ಈ ರೀತಿಯಾದ ಒಂದು ಆಹಾರವನ್ನು ತಯಾರಿಸುವಂಥದ್ದು. ನಂತರ ಅದನ್ನು ಶುಚಿತ್ವದಲ್ಲಿ ಆಹಾರವನ್ನು ತಯಾರಿಸಿದನ್ನು ಭಗವಂತನಿಗೆ ನೈವೇದ್ಯ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಇದು ಭಗವಂತನಿಂದವೇ ಬಂದಿರುವಂಥದ್ದು. ಸೊ ಭಗವಂತನಿಗೆ ಕೊಡುವುದರಿಂದ, ಭಗವಂತನಿಗೆ ಧನ್ಯವಾದ ಹೇಳಿ ನಾವು ಮತ್ತೆ ಸ್ವೀಕರಿಸುವುದರಿಂದ ಏನಾಗುತ್ತೆ, ನಮ್ಗೆ ಯಾವುದೇ ಪಾಪದ ಒಂದು ಹೊಡೆತ ಇರೋದಿಲ್ಲ. ಪಾಪದಿಂದ ಬಿಡುಗಡೆ ಆಗುತ್ತೇವೆ ನಾವು ಅಂತ ಇಲ್ಲಿ ತಿಳಿಬೇಕು. ಹೀಗೆ ಮಾಡದೇ ಇದ್ರೆ ಏನಾಗ್ತದೆ, ತಾನೇ ಅದನ್ನು ಹಾಗೆ ಸ್ವೀಕರಿಸಿದ್ರೆ ಏನಾಗುತ್ತೆ, ನಾವು ಈ ಒಂದು ಬಂಧನಕ್ಕೆ ಒಳಗಾಗ್ತೇವೆ ಅಂತ ಹೇಳಿ ತಿಳಿಯುವಂಥದ್ದು. ಇದು ಶ್ರೀಮದ್ ಭಾಗವತಮಿನ 11ನೇ ಸ್ಕಂದದ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳುವಂಥದ್ದು, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯೇರ್ ಯಜಂತೀಹಿ ಸುಮೇಧಸಃ. ಹೇಳಿದ್ರೆ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನೇ, ಅಂದ್ರೆ ಬಂಗಾರದ ಬಣ್ಣದಲ್ಲಿ ಬರುವಂತದ್ದು 500 ವರ್ಷಗಳ ಹಿಂದೆ. ಸಾಂಗೋಪಾಂಗಾಸ್ ಅಂತ ಹೇಳಿದ್ರೆ ಅವರ ಸಂಗಡಿಗರ ಜೊತೆ ಬರುವಂತದ್ದು. ಯಜ್ಞೇ ಸಂಕೀರ್ತನ ಮಾಡ್ತಾರೆ. ಯಜಂತಿ ಸುಮೇಧ ಸಹ, ಬುದ್ಧಿವಂತರು ಇದರಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಬುದ್ಧಿವಂತರಾಗ್ಬೇಕು. ನಾವು ಚೈತನ್ಯ ಮಹಾಪ್ರಭುರವರ ಸಂಕೀರ್ತನ ಯಜ್ಞದಲ್ಲಿ ಪಾಲ್ಗೊಳ್ಬೇಕು. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಜಯ ಶ್ರೀಕೃಷ್ಣ ಚೈತನ್ಯ ಅಂತ ಹೇಳಿದ್ರೆ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂಥದ್ದು, ಮತ್ತು ಪ್ರಭು ನಿತ್ಯಾನಂದ ಬಲರಾಮ, ಶ್ರೀ ಅದ್ವೈತ ಮಹಾವಿಷ್ಣು, ಗದಾಧರ ಅಂದ್ರೆ ರಾಧಾರಾಣಿ, ಶ್ರೀವಾಸಾದಿ ಅಂದ್ರೆ ನಾರದ ಮಹರ್ಷಿಗಳು, ಗೌರ ಭಕ್ತರಿಂದ ಅವರ ಸಂಗಡಿಗರು. ಈ ಒಂದು ಮಂತ್ರ ಹೇಳೋದ್ರಿಂದ ಏನಾಗುತ್ತೆ, ನಾವು ಈ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ಯಾವುದೇ ಅಪರಾಧ ಆದ್ರೂ ಕೂಡ ಅವ್ರು ನಮ್ಮನ್ನು ಕ್ಷಮಿಸ್ತಾರೆ. ಹಾಗಂತೇಳಿ ನಾವು ಹರೇ ಕೃಷ್ಣ ಮಂತ್ರ ಹೇಳುವಾಗ ಅಪರಾಧ ಮಾಡದೇ ಇರುವ ರೀತಿಯಲ್ಲಿ ನಾವು ಹೇಳಬೇಕು. ಎಲ್ಲಿಯಾದ್ರೂ ನಮಗೆ ತಿಳಿಯದೆ ಅಪರಾಧ ಆದ್ರೆ ಅದನ್ನು ಇವರು ಕ್ಷಮಿಸ್ತಾರೆ. ಹಾಗಾಗಿ ಈ ಒಂದು ಮಂತ್ರ ಹೇಳುವಂಥದ್ದು ತುಂಬಾ ಮುಖ್ಯ ಆಗಿರ್ತದೆ. ನಂತರ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಜಪ ಮಾಡುವಂಥದ್ದು. ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಕರ್ಮವನ್ನು ಮಾಡಬೇಕು. ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮಪ್ರಭುವನ್ನು ಹೊಂದಬಹುದು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ.
ಸೊ ಇಲ್ಲಿ ನಾಯಕನಾದವನು ಹೇಗಿರ್ಬೇಕು? ಈಗ ಅರ್ಜುನ ಹೇಳ್ತಾನೆ, ಇಲ್ಲ ಎಲ್ಲವನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಅರ್ಜುನ ಒಬ್ಬ ನಾಯಕ, ಅವನನ್ನು ಅನುಸರಿಸುವವರು ಎಲ್ಲರೂ ಕೂಡ ಕಾಡಿಗೆ ಹೋಗ್ತಾರೆ. ಹಾಗಾಗಿ ನಾಯಕನಾದವನು, ಶ್ರೇಷ್ಠನಾದವನು ಹೇಗೆ ನಡೀತಾನೆ ಅದೇ ರೀತಿ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಹಾಗಾಗಿ ನೀನು ಹೋಗಿ ಯುದ್ಧ ಮಾಡು ಅರ್ಜುನ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಪಾರ್ಥನೆ, 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ಇಲ್ಲಿ ಭಗವಂತ ಮಾಡ್ಬೇಕಾಗಿರುವಂತದ್ದು ಯಾವುದೇ ಭಗವಂತ ಮಾಡ್ಲೇಬೇಕು ಅಂತ ಹಾಗೇನಿಲ್ಲ. ಆದ್ರೂ ಇಲ್ಲಿ ನೋಡ್ಬೋದು ನೀವು ಆ ಒಂದು ನಂದ ಮಹಾರಾಜರ ಪಾದುಕೆಯನ್ನು ಈ ರೀತಿಯಾಗಿ ಹಿಡಿದುಕೊಂಡು ಹೋಗುವಂಥದ್ದು ತಲೆಯಲ್ಲಿ. ಯಾಕೆಂದ್ರೆ ಇಲ್ಲಿ ನಾಯಕನನ್ನು ಜನ ಫಾಲೋ ಮಾಡ್ತಾರೆ. ಹಾಗೆ ಇಲ್ಲಿ ಕೃಷ್ಣ ನಮಗೆ ಮಾದರಿಯಾಗಿರುವಂಥದ್ದು. ಕೃಷ್ಣನನ್ನು ನೋಡಿ ಆದ್ರೂ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ನಾನು ಬಯಸುವ ವಸ್ತು ಯಾವುದೂ ಇಲ್ಲ. ಇಲ್ಲಿ ಯಾವುದು ಕೃಷ್ಣನಿಗೆ, ಈಗ ನಾವು ಈ ಒಂದು ಪ್ರಸಾದವನ್ನು ತಯಾರಿಸಿ ಭಗವಂತನಿಗೆ ನೈವೇದ್ಯವನ್ನು ಇಡೋದು ಅಂತ ಹೇಳಿದ್ರೆ ಅಲ್ಲಿ ಭಗವಂತನಿಗೆ ನಾವು ಕೊಟ್ಟೇ ಆಗ್ಬೇಕು ಅಂತಿಲ್ಲ. ಆದ್ರೆ ನಮ್ಮ ಒಂದು ಒಳಿತಿಗಾಗಿ ನಾವು ಭಗವಂತನಿಗೆ ಕೊಡ್ಲೇಬೇಕು. ಯಾಕಂದ್ರೆ ಅದು ಭಗವಂತನಿಂದವೇ ಸಿಕ್ಕಿರುವಂಥದ್ದು. ಭಗವಂತನಿಂದವೇ ಎಲ್ಲವೂ ನಮಗೆ ಸಿಗುವಂಥದ್ದು. ಹಾಗಾಗಿ ನಾವು ಭಗವಂತನ ಸ್ಮರಣೆ ಸದಾ ಮಾಡ್ತಾ ಇರ್ಬೇಕು. ಹಾಗೆ ಇಲ್ಲಿ ಹೇಳುವಂಥದ್ದು, ನಾನು ಬಯಸುವ ವಸ್ತು ಯಾವುದೂ ಇಲ್ಲ, ನಾನು ಪಡೆಯಬೇಕಾದದ್ದು ಏನೂ ಇಲ್ಲ. ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ. ನಾನು ನನ್ನೆಲ್ಲಾ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ. ನನ್ಗೇನು ಅದರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ, ಆದ್ರೂ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಇಲ್ಲಿ ಭಗವಂತ ಹೇಳುವಂಥದ್ದು. 3 ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ಅರ್ಜುನನು ಹೇಳುತ್ತಾನೆ, ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಈಗ ಅವನಿಗೆ ಇಷ್ಟ ಇರೋದಿಲ್ಲ, ಆದ್ರೂ ಕೂಡ ಈ ಪಾಪ ಕಾರ್ಯವನ್ನು ಮಾಡ್ತಾನಲ್ಲ, ಇದಕ್ಕೆ ಏನು ಕಾರಣ ಅಂತ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನಲ್ಲಿ. ಅದಕ್ಕೆ ಭಗವಂತ ಹೇಳ್ತಾನೆ, ದೇವೋತ್ತಮ ಪರಮಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ, ಅಂದ್ರೆ ರಜೋಗುಣ ಅಂತ ಹೇಳಿದ್ರೆ ಅವರಿಗೆ ಎಲ್ಲವೂ ಬೇಕು ಅವರಿಗೆ. ಸೊ ಆ ಒಂದು ಡಿಸೈರ್ಸ್ ಏನಿರುತ್ತೆ ಅದು ಫುಲ್ಫಿಲ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಕ್ರೋಧ ಉಂಟಾಗ್ತದೆ. ಕ್ರೋಧದಿಂದ ಏನಾಗುತ್ತೆ, ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಈಗ ಒಂದು ಡಿಸೈರ್ಸ್, ಆಸೆ, ಕಾಮ ಏನಿರುತ್ತೆ ಇದರಿಂದಾಗಿ ಕ್ರೋಧ ಉಂಟಾಗುವಂಥದ್ದು ಅಂತ ನಾವು ತಿಳಿಬೇಕು. ಯಾಕಂದ್ರೆ ಇದು ಎಲ್ಲವನ್ನು ನುಂಗಿ ಹಾಕುತ್ತೆ, ಈ ಜಗತ್ತಿನ ಪಾಪಪೂರಿತ ಶತ್ರುವಾಗಿರ್ತದೆ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವಾ ನಿಯೋಜಿತ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋದ್ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನಾಮಿಹ ವೈರಿಣಂ. ಇದು ಈಗಾಗಲೇ ನಾವು ಚರ್ಚೆ ಮಾಡಿರುವಂಥದ್ದು, ಮತ್ತೆ ರಿಪೀಟ್ ಆಗಿದೆ. ಓಕೆ, ಇಲ್ಲಿ ಶ್ಲೋಕವು ರಿಪೀಟ್ ಆಗಿದೆ. ಈ ಶ್ಲೋಕವನ್ನು ಹೇಳೋಣ. ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಅಥವಾ ಭ್ರೂಣವು ಗರ್ಭದಿಂದ ಮುಚ್ಚಲ್ಪಟ್ಟಂತೆ ಜೀವಿಯು ಈ ಕಾಮದ ವಿವಿಧ ಹಂತಗಳಿಂದ ಮುಚ್ಚಲ್ಪಟ್ಟಿದೆ. ಹೇಗೆ ಅಂದ್ರೆ, ಬೆಂಕಿಯು ಹೊಗೆಯಿಂದ ಅಂದ್ರೆ ಈಗ ಕಟ್ಟಿಗೆಯನ್ನು ಉರಿಸಿದಾಗ ಮೊದಲಿಗೆ ಹೊಗೆ ಬರ್ತದೆ, ಹೊಗೆ ಕಾಣಿಸಿಕೊಳ್ತದೆ, ನಂತರ ಬೆಂಕಿ ಬರುವಂಥದ್ದು. ಈ ಹೊಗೆಯನ್ನು
ಮನುಷ್ಯನಿಗೆ ಹೋಲಿಸಲಾಗ್ತದೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅಂದ್ರೆ ಕೃಷ್ಣ ಪ್ರಜ್ಞೆಗಿರೋದಕ್ಕೆ ತುಂಬಾ ಸುಲಭ. ಆದ್ರೆ ಇದ್ಯಾವುದಕ್ಕೂ ಉಳಿದ ಎಲ್ಲದಕ್ಕೂ ಕೂಡ ತುಂಬಾ ಕಷ್ಟ. ಪ್ರಾಣಿಗಳಿಗೆಲ್ಲ ತುಂಬಾ ಕಷ್ಟ. ಇಲ್ಲಿ ಪ್ರಾಣಿಗಳು ಪಾಪ ಮಾಡಿದ್ರು ಕೂಡ ಅವಕ್ಕೆ ಪಾಪದ ಹೊಡೆತ ಇರೋದಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿರೋದಿಲ್ಲ ಅದು. ಅವ್ರು ಅದನ್ನು ಪಾಪ ಮಾಡ್ತಾ ಇರ್ತಾರೆ, ಆದ್ರೆ ಅವರಿಗೆ ಗೊತ್ತಿರೋದಿಲ್ಲ. ಅದರಿಂದ ಏನು ಅವರಿಗೆ ಎಫೆಕ್ಟ್ ಆಗೋದಿಲ್ಲ. ಆದ್ರೆ ಮನುಷ್ಯನಾದವನು ಏನ್ ಮಾಡ್ಬೇಕಂತ ಹೇಳಿದ್ರೆ ಅವನು ಒಂದು ಏನು ಪಾಪ ಮಾಡಬಾರ್ದು, ಪಾಪ ಮಾಡೋದ್ರಿಂದ ಅವನಿಗೆ ಅದರಿಂದ ಪರಿಣಾಮ ಗೊತ್ತಾಗ್ತದೆ ಅಂತ ಹೇಳಿ ಇಲ್ಲಿ ತಿಳಿಬೇಕು. ಹಾಗಾಗಿ ಮನುಷ್ಯನಿಗೆ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ತುಂಬಾ ಸುಲಭ. ಇಲ್ಲಿ ಧೂಳಿನಲ್ಲಿ ಹೇಳಿದ್ರೆ ಈ ಒಂದು ಪಕ್ಷಿಯನ್ನು ಕನ್ನಡಿಯಲ್ಲಿನ ಧೂಳಿಗೆ ಹೋಲಿಸಲಾಗ್ತದೆ. ನಂತರ ಭ್ರೂಣದಲ್ಲಿ ಮಗು ಅಂತ ಹೇಳಿದ್ರೆ ಅದು ಅಲ್ಲಿ ಅದಕ್ಕೆ ಭಾಗವತಮಲ್ಲಿ ಹೇಳಲಾಗ್ತದೆ, ಇದನ್ನು ಮರಕ್ಕೆ ಹೋಲಿಸಲಾಗ್ತದೆ. ಇದನ್ನ ಮರಕ್ಕೆ ಹೋಲಿಸಲಾಗ್ತದೆ. ಯಾಕಂತ ಹೇಳಿದ್ರೆ ಮರ 5,000 ವರ್ಷಗಳ ಹಿಂದೆಯಿಂದ ಕೂಡ ಹಾಗೆಯೇ ನಿಂತಿರ್ತದೆ. ಅದು ಬಿಸಿಲು, ಮಳೆ, ಗಾಳಿ ಎಲ್ಲವನ್ನು ಫೇಸ್ ಮಾಡ್ತಾ ಇರುತ್ತೆ ಅಂತ ಹೇಳಿ ನೋಡ್ಬೋದು. ಹಾಗೆ ನಿಂತಿರ್ತದೆ. ಅದೇ ರೀತಿ ಇಲ್ಲಿ ಭ್ರೂಣದಲ್ಲಿ ಮಗು ಅಂತ ಹೇಳಿದ್ರೆ ಈಗ ಈ ಒಂದು ಮಗು ಹುಟ್ಟುವಾಗ ಎಲ್ಲರಿಗೂ ಸಂತೋಷ ಆಗ್ತದೆ. ಆದ್ರೆ ಅದು ಆ ಗರ್ಭದಲ್ಲಿ ಇರ್ಬೇಕಾದ್ರೆ ಭಾಗವತಮಲ್ಲಿ ಇದೆ, ಅದು 1ನೇ ತಿಂಗಳಲ್ಲಿ ಹೇಗೆ, 2ನೇ ತಿಂಗಳಲ್ಲಿ ಹೇಗೆ, 3ನೇ ತಿಂಗಳಲ್ಲಿ ಹೇಗೆ, ಈ ರೀತಿಯಾಗಿ 7ನೇ ತಿಂಗಳಲ್ಲಿ ಅದಕ್ಕೆ ಪ್ರಜ್ಞೆ ಬರುವಂತದ್ದು. ಅಂದ್ರೆ ಅಲ್ಲಿ ಅದಕ್ಕೆ ಈಗ ಹೇಗೆ ಒಬ್ಬರನ್ನು ಗೋಣಿ ಚೀಲದಲ್ಲಿ ಹಾಕಿದಾಗ ಉಸಿರು ಕಟ್ಟುತ್ತೆ, ಆ ರೀತಿಯಾದ ಅನುಭವ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿ ಕೇಳುತ್ತೆ ಅದು, ಓ ಕೃಷ್ಣ, ಯಾಕೆ ನನ್ನನ್ನು ಈ ರೀತಿಯಾಗಿ ಕಷ್ಟದಲ್ಲಿ ಹಾಕಿದ್ಯಾ, ನನ್ನನ್ನು ಇಲ್ಲಿಂದ ಬಿಡುಗಡೆ ಮಾಡು ಅಂತ ಹೇಳಿದಾಗ ಕೃಷ್ಣ ಅಲ್ಲಿ ಹೇಳುವಂಥದ್ದು ತನ್ನ ಹಿಂದಿನ ಒಂದು 100 ಜನ್ಮವನ್ನು ತೋರಿಸ್ತಾರೆ. ಏನ್ ಮಾಡಿದ್ದೆ ನೀನ್ ನೋಡು ಅಂತ. ಅದಕ್ಕೆ ಅದು ಒಪ್ಪಿಕೊಳ್ಳುತ್ತಂತೆ, ಹೌದು ನಾನು ನಿನ್ನ ಒಂದು ಭಕ್ತಿ ಸೇವೆಯನ್ನು ಮಾಡ್ಲಿಲ್ಲ, ನಾನು ಇಂದ್ರಿಯ ಸುಖವನ್ನಷ್ಟೇ ಮಾಡ್ತಾ ಇದ್ದೆ ಅಂತ ಹೇಳಿ. ಆಯ್ತು, ನಾನು ಇಲ್ಲಿಂದ ಹೊರಗೆ ಬಂದ್ಮೇಲೆ ನಿನ್ನ ಭಕ್ತಿ ಸೇವೆಯನ್ನು ಮಾಡ್ತೀನಿ ಅಂತ ಹೇಳುತ್ತೆ ಅದು. ಆದ್ರೆ ಮತ್ತೆ ಅದು ಇಲ್ಲಿ ಭೂಮಿಯಲ್ಲಿ ಬಂದ ನಂತರ ಏನ್ ಮಾಡುತ್ತೆ, ಮತ್ತೆ ಇಂದ್ರಿಯ ಸುಖವನ್ನೇ ಮಾಡುವಂಥದ್ದು. ಹಾಗಾಗಿ ಜನ್ಮ, ವೃತ್ತಿ, ಜರಾವ್ಯಾಧಿ ಇದರಿಂದ ಬಿಡುಗಡೆ ಹೊಂದಬೇಕು. ಇದು ಮನುಷ್ಯನಿಗೆ ಮಾತ್ರ ಸಾಧ್ಯ. ಇದಕ್ಕೆ ಉದಾಹರಣೆಯಾಗಿ ಹೇಳಲಾಗ್ತದೆ. ಈಗ ಪಕ್ಷಿಗೆ ಕೂಡ ಕಷ್ಟ, ಅಥವಾ ಅಂದ್ರೆ ಪ್ರಾಣಿಗಳಿಗೆಲ್ಲ ಅಷ್ಟು ಸುಲಭ ಇಲ್ಲ ಕೃಷ್ಣ ಪ್ರಜ್ಞೆಗೆ ಹೋಗ್ಲಿಕ್ಕೆ. ಈ ಧೂಳಿನಲ್ಲಿ ಕನ್ನಡಿಯಲ್ಲಿ ಧೂಳು, ಇದಕ್ಕೆ ಪಕ್ಷಿಗೊಳಿಸಲಾಗ್ತದೆ. ಅಂದ್ರೆ ಇದು ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳುವಂಥದ್ದು, ಚೇತೋ ದರ್ಪಣ ಮಾರ್ಜವಂ ಭವ ಮಹಾತಾವಗ್ನಿ ನಿರ್ವಾಪಣ. ಅಂದ್ರೆ ಇಲ್ಲಿ ದರ್ಪಣ ಅಂದ್ರೆ ಕನ್ನಡಿ ಅಂತ, ಇದ್ರ ಬಗ್ಗೆ ಇನ್ನು ಮುಂದಿನ ಶ್ಲೋಕದಲ್ಲಿ ನೋಡಲಿದ್ದೇವೆ. ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಈಗ IQ ಟೆಸ್ಟ್ ಮಾಡೋದು ಅಂತ ಹೇಳಿದ್ರೆ, EQ ಇಮೋಷನಲ್ ಕ್ವಶನ್ ಅಂತ ಹೇಳಿದ್ರೆ ಹೇಗೆ, ಈಗ ಫಸ್ಟಿಗೆ IQ ಇಂಟೆಲಿಜೆಂಟ್ ಕ್ವಶನ್ ಅಂತ ಹೇಳಿದ್ರೆ ಈ ಲ್ಯಾಪ್ಟಾಪ್ಗೆ ಕೂಡ ಇರುತ್ತೆ, ಹಸುವಿನಲ್ಲಿ ಕೂಡ ಇರುತ್ತೆ, ಮನುಷ್ಯರಲ್ಲಿ ಕೂಡ ಇರುತ್ತೆ. ಆದ್ರೆ ಎಮೋಷನಲ್ ಕ್ವಶನ್ಸ್ ಬಂದಾಗ ಕಂಪ್ಯೂಟರ್ಗೆ ಎಮೋಷನಲ್ ಆಗೋದಿಲ್ಲ, ಹಸುವಿಗೆ ಆಗುತ್ತೆ, ಮನುಷ್ಯರಿಗೆ ಕೂಡ ಆಗುತ್ತೆ. ಸ್ಪಿರಿಚುವಲ್ ಕ್ವಶನ್ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಯೂಟರ್ಗೂ ಆಗೋದಿಲ್ಲ, ಮತ್ತೆ ಸಾಧ್ಯ ಇಲ್ಲ, ಮತ್ತೆ ಹಸುವಿಗೆ ಕೂಡ ಸಾಧ್ಯ ಇಲ್ಲ. ಆದ್ರೆ ಮನುಷ್ಯರಿಗೆ ಮಾತ್ರ ಸಾಧ್ಯ. ಹಾಗಾಗಿ ಮನುಷ್ಯ ಜನ್ಮ ಹೇಳುವಂಥದ್ದು ಶ್ರೇಷ್ಠವಾದ ಜನ್ಮ. ಅದನ್ನು ನಾವು ಹಾಳು ಮಾಡ್ಕೊಳ್ಬಾರ್ದು ಅಂತ ನೀವು ಕೇಳಿದ್ದೀರಾ. ಯಾಕಂತ ಹೇಳಿದ್ರೆ ಮನುಷ್ಯ ಜನ್ಮ ಕೂಡ ಈ ಪ್ರಾಣಿ ಜನ್ಮದ ರೀತಿಯಲ್ಲಿ, ಅಂದ್ರೆ ಪ್ರಾಣಿ ಜನ್ಮದಲ್ಲಿ ಏನ್ ಮಾಡ್ತಾರೆ ಅವರು, ಆಹಾರ, ನಿದ್ರಾ, ಭಯ, ಮೈಥುನ ಮಾಡ್ತಾರೆ. ಅದನ್ನೇ ನಾವು ಮಾಡಿದ್ರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ನಾವು ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಜೀವೇರೇ ಸ್ವರೂಪ ನಿತ್ಯ ಕೃಷ್ಣೇರ ದಾಸ್. ನಮ್ಮ ಒಂದು ಗುರಿ, ನಮ್ಮ ಒಂದು ಸ್ವರೂಪ ಏನಾಗಿದೆ ಅಂದ್ರೆ ನಾವು ಭಗವಂತನ ಸೇವಕರು, ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ಇರುವಂತವರು. ಆದ್ರೆ ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದ ನಂತರ ಏನಾಗಿದೆ, ನಾವು ಬಾಸ್ ಆಗ್ಲಿಕ್ಕೆ ನೋಡ್ತಾ ಇದ್ದೇವೆ. ಆದ್ರೆ ನಾವು ಬಾಸ್ ಅಲ್ಲ, ಕೃಷ್ಣ ನಮ್ಮೆಲ್ಲರನ್ನು ಕಂಟ್ರೋಲ್ ಮಾಡುವಂಥದ್ದು. ಇದನ್ನ ನಾವು ತಿಳಿಬೇಕು. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪುರೇಣಾನಲೇನ ಚ. ಹೀಗೆ
ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ. ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ. ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ಈಗ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅದು ಯಾವುದು ಈ ಕಾಮರೂಪದಿಂದ ಆವರಿಸ್ತದೆ ಅಂತೇಳಿ. ಯಾಕೆಂತ ಹೇಳಿದ್ರೆ ಆತ್ಮ ಅಂತ ಹೇಳಿದ್ರೆ ಅದು ಸಚ್ಚಿದಾನಂದ ಸ್ವರೂಪ. ಇದು ಯಾವಾಗ್ಲೂ ಕೂಡ ಶಾಶ್ವತವಾಗಿರುವಂಥದ್ದು, ಜ್ಞಾನಯುಕ್ತವಾಗಿರುವಂಥದ್ದು, ಆನಂದದಿಂದ ಕೂಡಿರುವಂಥದ್ದು. ಆದ್ರೆ ಅದು ಈಗ ಈ ಒಂದು ಜಡ ದೇಹ ಶರೀರಕ್ಕೆ ಬಂದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಒಂದು ಕಷ್ಟವನ್ನು ನೋಡ್ಬೇಕು ಅಂತೇಳಿ ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಈ ಒಂದು ಕಾಮ ಅಂತ ಹೇಳಿದ್ರೆ ಡಿಸೈರ್ಸ್, ಎಂಡ್ಲೆಸ್ ಡಿಸೈರ್ಸ್ ಅಂತಾರೆ. ಅಂದ್ರೆ ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ. ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ. ತಸ್ಮಾತ್ ತ್ವಾಮಿಂದ್ರಿಯಾಣ್ಯದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹೀಹೇನಂ ಜ್ಞಾನ ವಿಜ್ಞಾನ ನಾಶನಂ. ಆದುದರಿಂದ ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಇಲ್ಲಿ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸೋದು. ಇಂದ್ರಿಯಗಳನ್ನು ನಿಯಂತ್ರಿಸೋದಕ್ಕೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಸುಲಭ. ಯಾಕೆಂತಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ಇದ್ರೆ ನಮ್ಮ ಇಂದ್ರಿಯಗಳು ನಮಗೆ ಏನು ತೊಂದರೆ ಕೊಡಲಾರರು. ಇದು ನೀವು ನೋಡ್ಬೋದು, ಜಪ ಮಾಡ್ತಾ ಮಾಡ್ತಾ ನಿಮಗೆ ಅದರ ಅನುಭವ ಆಗ್ತದೆ. ಇಲ್ಲ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ಅದು ನಮ್ಗೆ ಸಾಧ್ಯ ಇಲ್ಲ. ಅದರಲ್ಲಿ ನಾವು ಸಫಲರಾಗೋದಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಜಪಿಸೋದ್ರಿಂದ ಮಾತ್ರ ಇದು ಸಾಧ್ಯವಾಗ್ತದೆ. ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು. ಈ ಒಂದು ಕಾಮದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿದ್ದ ಜ್ಞಾನ ಮತ್ತೆ ಏನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಿರುತ್ತೆ, ಇದನ್ನೆಲ್ಲವೂ ಕೂಡ ಅದು ನಾಶ ಮಾಡಿ ಬಿಡ್ತದೆ. ಈಗ ಇದಕ್ಕೆ ಉದಾಹರಣೆಗಳನ್ನು ನೀವು ನೋಡ್ತೀರಿ. ಹೇಗೆ ಅಂತ ಹೇಳಿದ್ರೆ ಈಗ ಫೋರ್ಸ್ಫುಲಿ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ? ಈಗ ಮಹರ್ಷಿಗಳ ಕಥೆಗಳನ್ನು ನೋಡ್ತೀರಾ ನೀವು, ಅದರಲ್ಲಿ ಅವರು ವಿಫಲರಾಗೋದು. ವಿಶ್ವಾಮಿತ್ರ ಋಷಿಗಳಿರ್ಬೋದು. ಅಂದ್ರೆ ಈಗ ಇದಕ್ಕೆ ಒಂದು ಉದಾಹರಣೆ ನೋಡೋದಾದ್ರೆ ಈಗ ದುರ್ವಾಸ ಮುನಿಯವರಿಗೆ ಆ ಒಂದು ಕೋಪ ಕಂಟ್ರೋಲ್ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ? ಅಂಬರೀಷ್ ಮಹಾರಾಜರ ಮೇಲೆ ಒಂದು ಶಾಪವನ್ನು ಕೊಡುವಂಥದ್ದು. ಹಾಗೆ ಫೋರ್ಸ್ಫುಲಿ ನಾವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿದ್ರೆ ಅದು ನಮಗೆ ನಮ್ಮ ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಆದ್ರೆ ಯಾವಾಗ ಕೃಷ್ಣ ಪ್ರಜ್ಞೆ, ಆದ್ರೆ ಅಂಬರೀಷ್ ಮಹಾರಾಜರು ದುರ್ವಾಸ ಮುನಿ ಒಂದು ಶಾಪ ಕೊಡುವಾಗ ಅಂಬರೀಷ್ ಮಹಾರಾಜರ ತಪ್ಪು ಏನೂ ಇಲ್ಲದಿದ್ರು ಕೂಡ ಅವ್ರು ಅದನ್ನ ಸ್ವೀಕರಿಸ್ತಾರೆ. ಅಂದ್ರೆ ಅವರು ಸ್ಥಿತ ಪ್ರಜ್ಞರಾಗಿರ್ತಾರೆ. ಯಾವುದಕ್ಕೆ ಕೂಡ ಅದನ್ನ ಏನ್ ಹೇಳ್ತಾರೆ, ಅದಕ್ಕೆ ಪ್ರಚೋದನೆಗೆ ಒಳಗಾಗೋದಿಲ್ಲ. ಇದು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಸಾಧ್ಯ ಅಂತ ನಾವು ಇಲ್ಲಿ ತಿಳಿಬೇಕು. ಸೊ ಇಲ್ಲಿ ನಾವು ವೇದಿಕೆಗಳನ್ನು ನೋಡುದಾದ್ರೆ ಮೊದಲಿಗೆ ಈ ದೈಹಿಕ ವೇದಿಕೆ. ಇಲ್ಲಿ ತಮೋ ಗುಣದವರು ಹೇಗೆ ಅಂದ್ರೆ ಅವರಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ತಿನ್ನೋದು ಮಲಗೋದು. ಅಂದ್ರೆ ಇವರಿಗೆ ಯಾವುದೇ ಒಂದು ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ. ನಂತರ ಈ ಒಂದು ಇಂದ್ರಿಯ ವೇದಿಕೆ ಅಂದ್ರೆ ಇಲ್ಲಿ ರಜೋಗುಣದವರು, ಇವ್ರು ಹೇಗೆ ಅಂದ್ರೆ ಕಷ್ಟಪಟ್ಟು ಒಂದು ವಿದ್ಯಾಭ್ಯಾಸ ಮಾಡಿಕೊಳ್ತಾರೆ, ಕೆಲಸವೂ ಸಿಗ್ತದೆ, ಮನೆಯನ್ನು ಕೂಡ ದೊಡ್ಡ ಮನೆಯನ್ನು ಕಟ್ಟಿಸ್ತಾರೆ, ಹೆಂಡತಿ ಮಕ್ಕಳು. ಸೊ ಎಲ್ಲರೂ ಕೂಡ ಇವರಿಗೆ ಒಳ್ಳೆ ಪ್ರಶಂಸಿಸ್ತಾರೆ. ಆದ್ರೆ ಇವರಿಗೂ ಕೂಡ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಒಲವು ಇರೋದಿಲ್ಲ. ಅವರು ಹಣ ಸಂಗ್ರಹಿಸೋದ್ರಲ್ಲಿ ನಿರತರಾಗಿರ್ತಾರೆ. ಇನ್ನು ಮಾನಸಿಕ ವೇದಿಕೆ ಹೇಳಿದ್ರೆ ಈಗ ಕವಿಗಳು, ವಿಜ್ಞಾನಿಗಳು ಇವರೆಲ್ಲರೂ ಕೂಡ ಶಾಂತಿಯಿಂದ ಇರ್ತಾರೆ, ಒಳ್ಳೆಯ ಪುಸ್ತಕಗಳನ್ನು ಓದ್ತಾರೆ, ಎಲ್ಲ ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾರೆ. ಆದ್ರೆ ಇವರಿಗೂ ಕೂಡ ಆಧ್ಯಾತ್ಮಿಕದಲ್ಲಿ ಒಲವಿರೋದಿಲ್ಲ. ಇನ್ನು ಬೌದ್ಧಿಕ ವೇದಿಕೆ, ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್, ಇಲ್ಲಿ ಅವರು ಯೋಚನೆ ಮಾಡ್ತಾರೆ, ನಾನು ಯಾರು, ಪ್ರಕೃತಿ ಅಂದ್ರೆ ಏನು, ಪರಮಾತ್ಮ ಯಾರು, ನನಗೂ ಭಗವಂತನಿಗೂ ಏನು ಕನೆಕ್ಷನ್, ಈ ರೀತಿಯಾದ ಆಲೋಚನೆಯನ್ನು ಮಾಡ್ತಾರೆ ಇಲ್ಲಿ. ಈಗ ಇದಕ್ಕೆ ಉದಾಹರಣೆಯಾಗಿ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗಿರುವಂತವರು ಸನಾತನ ಗೋಸ್ವಾಮಿ ಅವರು ಆಕ್ಚುಲಿ 5 ಭಾಷೆಗಳಲ್ಲಿ ಅವರು ಸ್ಕಾಲರ್ ಆಗಿರ್ತಾರೆ. ಜನರೆಲ್ಲ ಅವರನ್ನು ಪಂಡಿತ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಕೂಡ ಅವರು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಆದಾಗ ಕೇಳುವಂಥದ್ದು, ಕಿಯಾಮಿ, ನಾನು ಯಾರು, ನನಗೆ ಯಾಕೆ ಈ ಕಷ್ಟಗಳು ಬರ್ತಾ ಇದೆ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅವರು. ಕಷ್ಟಗಳು ಅಂತ ಹೇಳಿದ್ರೆ ಏನು? ಆಧ್ಯಾತ್ಮಿಕ
ಇದು ಆದಿ ಭೌತಿಕ್, ಆಧ್ಯಾತ್ಮಿಕ್, ಆದಿದೈವಿಕ್. ಅಂದ್ರೆ ಆದಿ ಭೌತಿಕ್ ಅಂತ ಹೇಳಿದ್ರೆ ಈ ಸೊಳ್ಳೆಗಳಿಂದ ಕಚ್ಚಿ ಬರುವಂತದ್ದು, ಮಲೇರಿಯಾ ಒಂದು ಉದಾಹರಣೆಯಾಗಿ ನೋಡೋದಾದ್ರೆ ನಾವು. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ನಮ್ಮದೇ ದೇಹ ಮನಸ್ಸಿನಿಂದ ನಾವೀಗ ಬಿದ್ದು ಪೆಟ್ಟು ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ. ಇನ್ನು ಆದಿ ದೈವಿಕ್, ಈ ಸುನಾಮಿ ಬರುವಂಥದ್ದು, ಭೂಕಂಪ, ಇದು ದೇವತೆಗಳಿಂದ ಈ ರೀತಿಯಾಗಿ ಆಗುವಂಥದ್ದು. ಈ ಕಷ್ಟಗಳೆಲ್ಲ ಯಾಕೆ ಬರ್ತದೆ ಅಂತ ಅವ್ರು ಕೇಳ್ತಾರೆ. ಈ ರೋಗ ಯಾಕೆ ಬರುತ್ತೆ, ಮುಪ್ಪು ಯಾಕಾಗುತ್ತೆ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಇದು ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್, ಭೌತಿಕ ವೇದಿಕೆ, ಜ್ಞಾನಮಯ ಕೋಶ ಅಂತ ಹೇಳಲಾಗ್ತದೆ. ನಂತರ ಆಧ್ಯಾತ್ಮಿಕ ವೇದಿಕೆ, ಇಲ್ಲಿ ಈ ಒಂದು ಮೆಂಟಲ್ ಪ್ಲಾಟ್ಫಾರ್ಮ್, ಮಾನಸಿಕ ವೇದಿಕೆ ಅಂದ್ರೆ ಹೇಳಿದ್ರೆ ಇಲ್ಲಿ ರಜಗುಣದಲ್ಲಿ ಇರ್ತಾರೆ. ಇನ್ನು ಇದು ಇಂದ್ರಿಯ ವೇದಿಕೆಯಲ್ಲಿ ಬಾಡಿಲಿ ಪ್ಲಾಟ್ಫಾರ್ಮ್ ಏನಿರುತ್ತೆ. ದೈಹಿಕ ವೇದಿಕೆ ಅಂದ್ರೆ ತಮೋ ಗುಣ ಆಯ್ತು, ಇಂದ್ರಿಯ ವೇದಿಕೆ ಅಂದ್ರೆ ಇಲ್ಲಿ ರಜೋಗುಣ ಆಯ್ತು. ಇನ್ನು ಮಾನಸಿಕ ವೇದಿಕೆ ಅಂತ ಹೇಳಿದ್ರೆ ಇಲ್ಲಿ ಸತ್ವಗುಣ ಆಯ್ತು. ನಂತರ ಇಲ್ಲಿ ಈ ಒಂದು ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್, ಆಧ್ಯಾತ್ಮಿಕ ವೇದಿಕೆ ಇಲ್ಲಿಗೆ ಬರುವಂತದ್ದು. ಇಲ್ಲಿ ಗೊತ್ತಾಗ್ತದೆ ನನ್ನ ಕರ್ತವ್ಯ ಏನು, ನಾನು ಭಗವಂತನ ಸೇವಕ, ನಾನು ಸೇವೆಯನ್ನು ಮಾಡಬೇಕು. ಇದನ್ನ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಧ್ಯಾತ್ಮಿಕ ವೇದಿಕೆ. ಸೊ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಈ ಜನರನ್ನು ಈ ಆಧ್ಯಾತ್ಮಿಕ ವೇದಿಕೆಗೆ ತರುವಂತದ್ದು, ಅಂದ್ರೆ ಭಗವಂತನ ಜೊತೆ ಕನೆಕ್ಟ್ ಮಾಡುವಂಥದ್ದು. ಭಗವಂತನ ಜೊತೆ ಕನೆಕ್ಟ್ ಮಾಡಿದ್ರೆ ಮಾತ್ರ ಆತ್ಮಕ್ಕೆ ನಿಜವಾದ ಒಂದು ಸಂತೋಷ ಗೊತ್ತಾಗುವಂಥದ್ದು. ಇದಕ್ಕೆ ನೀವು ಉದಾಹರಣೆ ನೋಡಿದ್ರಿ, ಯಾರು ಪ್ರಹ್ಲಾದ ಆಗ್ಲಿ, ಅಂಬರೀಷ್ ಮಹಾರಾಜರಾಗ್ಲಿ, ಅವ್ರು ಯಾವಾಗ್ಲೂ ಕೂಡ ಆ ಒಂದು ಇನ್ನರ್ ಹ್ಯಾಪಿನೆಸ್ ಅಂತಾರೆ, ಅವರು ಸಂತೋಷವಾಗಿರ್ತಾರೆ. ಯಾಕಂದ್ರೆ ಅವರು ಭಗವಂತನ ಜೊತೆ ಆ ಒಂದು ಭಗವಂತನ ಸೇವೆ ಮಾಡ್ತಿರ್ತಾರೆ. ಹಾಗಾಗಿ ಯಾರು ಎಷ್ಟೇ ಒಂದು ತೊಂದರೆ ಕೊಟ್ಟರು ಕೂಡ ಅದಕ್ಕೆ ಪ್ರಚೋದನೆಗೆ ಒಳಗಾಗ್ತಾ ಇರೋದಿಲ್ಲ. ಹಾಗಾಗಿ ಆಧ್ಯಾತ್ಮಿಕ ವೇದಿಕೆಗೆ ನಾವು ಬರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಇಂದ್ರಿಯಾಣಿ ಪರಾಣ್ಯಾಹುರಿಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿರ್ಯೋ ಬುದ್ಧಿ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ಇಲ್ಲಿ ಇಂದ್ರಿಯಗಳು, ಈ ಒಂದು ಶರೀರ ಜಡ ವಸ್ತು ಏನಿದೆ ಇದಕ್ಕಿಂತ ಶ್ರೇಷ್ಠ ಇಂದ್ರಿಯಗಳು. ಕಣ್ಣು, ಮೂಗು, ಕಿವಿ, ನಾಲ್ಗೆ, ಚರ್ಮ, ಕಿವಿ, ಇದು ಈ ತರ ಈ ಇಂದ್ರಿಯಗಳಿಗಿಂತ ಯಾವುದು ಶ್ರೇಷ್ಠ? ಮನಸ್ಸು. ಈ ಮನಸ್ಸಿಗಿಂತ ಯಾವುದು ಶ್ರೇಷ್ಠ? ಬುದ್ಧಿ. ಬುದ್ಧಿಗಿಂತ ಶ್ರೇಷ್ಠ ಯಾವುದು? ಆತ್ಮ. ಆತ್ಮ ಬುದ್ಧಿಗಿಂತನೂ ಬಹು ಶ್ರೇಷ್ಠನು. ಅದಕ್ಕೆ ನಾವು ಕೆಲವೊಮ್ಮೆ ಕೇಳಿರ್ತೇವೆ, ನೀನು ಮನಸ್ಸಿನಿಂದ ನೀನು ನಿರ್ಧಾರ ಮಾಡಬೇಡ, ಬುದ್ಧಿಯನ್ನು ಉಪಯೋಗಿಸು ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾವು ನೋಡ್ತೀವಿ, ಇದನ್ನು ಹೀಗೆ ಹೇಳಲಾಗ್ತದೆ. ಈ ಕುದುರೆಗಳೇನಿದೆ ಇದನ್ನು ಇಂದ್ರಿಯಗಳಿಗೆ ಹೋಲಿಸಲಾಗ್ತದೆ, 5 ಇಂದ್ರಿಯಗಳು. ನಂತರ ಈ ಹಗ್ಗ ಏನಿದೆ ಇದನ್ನು ಮನಸ್ಸಿಗೆ ಹೋಲಿಸಲಾಗ್ತದೆ. ನಂತರ ಈ ಸಾರಥಿ ಯಾರಿಲ್ಲಿ? ಬುದ್ಧಿ. ಪ್ರಯಾಣಿಕ ಯಾರಾಗಿರ್ತಾನೆ? ಆತ್ಮ. ಈ ರೀತಿಯ ಅದಕ್ಕೆ ಇಲ್ಲಿ ಹೇಳುವಂಥದ್ದು, ಈ ದೇಹವೆಂಬ ಕನ್ನಡಿ, ಈ ದೇಹವೆಂಬ ಕನ್ನಡಿಯಲ್ಲಿ ಧೂಳಿದ್ರೆ ಇದನ್ನ ಪ್ರಭುಪಾದರು ಕಾಮಕ್ಕೆ ಹೋಲಿಸ್ತಾರೆ. ಈ ಧೂಳನ್ನ ನಮಗೆ ಎರಡನೇ ಕನ್ನಡಿ ಕಾಣೋದಿಲ್ಲ ಅಂತೇಳಿ. ಎರಡನೇ ಕನ್ನಡಿ ಯಾವುದು? ಇಲ್ಲಿ ಮೊದಲನೇ ಕನ್ನಡಿ, ಈ ಒಂದು ದೇಹವೆಂಬ ಕನ್ನಡಿಯಿಂದ ಧೂಳು ತೆಗೆದ್ರೆ ನೆಕ್ಸ್ಟ್ ನಮಗೆ ಎರಡನೇ ಕನ್ನಡಿ ಕಾಣುತ್ತೆ, ಅಂದ್ರೆ ಮನಸ್ಸು ಕಾಣುತ್ತೆ. ಮನಸ್ಸಿನಿಂದ ಧೂಳು ತೆಗೆದ್ರೆ ಬುದ್ಧಿ ಕಾಣುತ್ತೆ. ಬುದ್ಧಿಯನ್ನು ಕ್ಲೀನ್ ಮಾಡಿದ್ರೆ ನಮಗೆ ಆತ್ಮ ಕಾಣುತ್ತೆ. ಸೊ ಆಗ ನಮಗೆ ಆತ್ಮ ಕ್ಲೀನ್, ಇದು ಪರಮಾತ್ಮ ಕಾಣ್ತಾನೆ ಅಂತ ಹೇಳುದು. ಅಂದ್ರೆ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಹೇಳಿ. ಅಧ್ಯಾಯದ ಸಾರಾಂಶ, ವಿಷಯಗಳು, ವೈರಾಗ್ಯ ಅಥವಾ ಕ್ರಿಯೆ. ಮೊದಲನೇ ಶ್ಲೋಕದಿಂದ 2ನೇ ಶ್ಲೋಕ. ಏಕಂ ವದ, ಕೀವರ್ಡ್ಸ್. ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ. ಜ್ಞಾನಯೋಗ ನೀವು ಇನ್ನು 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದಲ್ಲಿ ನೋಡ್ತೀರಾ ಜ್ಞಾನಯೋಗದ ಬಗ್ಗೆ ಹೆಚ್ಚು ವಿವರವಾಗಿ. ಈಗ ನೀವು ಕರ್ಮಯೋಗವನ್ನು ನೋಡ್ತಾ ಇದ್ದೀರಾ. ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗ. ನಂತರ 7ರಿಂದ 12ನೇ ಅಧ್ಯಾಯದವರೆಗೆ ಭಕ್ತಿ ಯೋಗ. ನಂತರ 13ರಿಂದ 18ನೇ ಅಧ್ಯಾಯದವರೆಗೆ ಜ್ಞಾನ ಯೋಗದ ಬಗ್ಗೆ ನೀವು ನೋಡಲಿದ್ದೀರಿ. ಇದು 3ರಿಂದ 9ನೇ ಶ್ಲೋಕ. ನಿಯತಾಂ ಕುರು ಕರ್ಮ, ಕರ್ಮ ಕಾಂಡದಿಂದ ಕರ್ಮಯೋಗ. 10ರಿಂದ 16ನೇ ಶ್ಲೋಕ ಅಂತ ಹೇಳಿದ್ರೆ
ಕರ್ಮ ಕಾಂಡ ಅಂತ ಹೇಳಿದ್ರೆ ಫ್ರೂಟಿವ್ ಆಕ್ಟಿವಿಟೀಸ್. ನಮ್ಗೆ ಈಗ ಡಿಸೈರ್ಸ್ ಇರುತ್ತೆ. ಈಗ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ಕ್ಷೀಣೆ ಪುಣ್ಯ ಭರ್ತ್ಯ ಲೋಕೆ. ಆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ನಮ್ಮ ಒಂದು ಪುಣ್ಯವು ಎಲ್ಲವೂ ಕೂಡ ಕ್ಷಯಿಸಿದ ನಂತರ, ಮುಗಿದ ನಂತರ ನಾವು ಮತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ ಸಿಲುಕಿಕೊಳ್ಬೇಕು, ಮತ್ತೆ ಇಲ್ಲಿ ಹುಟ್ಲೇಬೇಕು. ಹಾಗಾಗಿ ಸ್ವರ್ಗಕ್ಕೆ ಹೋಗೋದು ನಮ್ಮ ಗುರಿ ಅಲ್ಲ. ನಮ್ಮ ಗುರಿ ಏನಾಗಿರ್ಬೇಕಂದ್ರೆ ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕು. ಅಲ್ಲಿ ನಿಮಗೆ ಯಾವುದೇ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಅಲ್ಲಿ ಹೋದ್ರೆ ಯಾವಾಗ್ಲೂ ಸಂತೋಷವಾಗಿರುವಂತದ್ದು, ಭಗವಂತನ ಸೇವೆ ಮಾಡುವಂಥದ್ದು. ಮತ್ತೆ ಇಲ್ಲಿ ನೀವು ನೋಡ್ಬೋದು ಏನಂತ ಹೇಳಿದ್ರೆ ಈ ಪ್ರಸಾದವನ್ನು ಸ್ವೀಕರಿಸುವುದು ಇದು ತುಂಬಾ ಮುಖ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಈಗ ಇಸ್ಕಾನ್ ಟೆಂಪಲ್ ಅಲ್ಲಿ ಅದು ಪ್ರಸಾದ ಅಂದ್ರೆ ಅದೇ ಮೇನ್ ಅಲ್ಲಿ ಪ್ರಸಾದವನ್ನು ಹಂಚುವಂಥದ್ದು. ಯಾಕಂದ್ರೆ ಪ್ರಸಾದವನ್ನು ಸ್ವೀಕರಿಸುವುದರಿಂದ ಏನಾಗುತ್ತೆ, ಅವ್ರಿಗೆ ಭಗವಂತನ ಜೊತೆ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಅವರು ಮತ್ತೆ ಈ ಒಂದು ತರಗತಿಯನ್ನು ಅಟೆಂಡ್ ಮಾಡೋದಾಗ್ಲಿ ಅಥವಾ ಭಾಗವತ ಭಗವದ್ಗೀತೆ ಪುಸ್ತಕವನ್ನು ಓದುವುದರಿಂದ ಮತ್ತೆ ಭಕ್ತರ ಸಂಘದಲ್ಲಿ ಇದ್ದುಕೊಂಡಿದ್ರೆ ಏನಾಗುತ್ತೆ, ನಮಗೆ ಭಕ್ತಿ ಸೇವೆ ಹೇಗೆ ಮಾಡ್ಬೇಕು ಅಂತ ತಿಳಿಯುತ್ತೆ. ನಾವು ಇಲ್ಲಿ ಏನು ಜಪ ಮಾಡ್ತೇವೆ, ಮತ್ತೆ ಈ ತರಗತಿಗಳನ್ನು ಕೇಳ್ತೇವೆ, ಭಗವಂತನ ಬಗ್ಗೆ ತಿಳಿತೇವೆ, ಭಕ್ತರ ಸಂಘದಲ್ಲಿ ಇರ್ತೇವೆ, ಅದನ್ನು ಭಗವಂತನ ಧಾಮದಲ್ಲಿ ಕೂಡ ನಾವು ಹೋಗಿ ಭಕ್ತಿ ಸೇವೆ ಮಾಡ್ಲಿಕ್ಕೆ ನಮಗೆ ಗೊತ್ತಾಗ್ತದೆ ಅವಾಗ. ಸೊ ಕರ್ಮ ಕಾಂಡದಿಂದ ಕರ್ಮಯೋಗ ಅಂದ್ರೆ ಭಗವಂತನನ್ನು ಕನೆಕ್ಟ್ ಮಾಡಿ ಮಾಡುವಂಥದ್ದು. ಯಾವುದೇ ಫಲ ನಿರೀಕ್ಷೆ ಇಟ್ಕೊಳ್ಳದೇನೆ ನಮ್ಮ ಕೆಲಸ ನಾವು ಮಾಡುವಂಥದ್ದು. ಇದು 10ನೇ ಶ್ಲೋಕದಿಂದ 16ನೇ ಶ್ಲೋಕದಲ್ಲಿ ಇರ್ತದೆ. ಪ್ರವರ್ತಿತಂ ಚಕ್ರಂ ಉದಾಹರಣೆಯಿಂದ ಹೇಳಿ ಯದ್ಯದ್ ಆಚರತಿ ಶ್ರೇಷ್ಠ. ನಾಯಕನಾದವನು ಹೇಗಿರ್ತಾನೆ ಉಳಿದವರು ಅವನನ್ನು ಹಾಗೆ ಅನುಸರಿಸುತ್ತಾರೆ. ಇದು 17ರಿಂದ 35ನೇ ಶ್ಲೋಕ. ಶ್ರೇಷ್ಠ ಶತ್ರು 36ರಿಂದ 43ನೇ ಶ್ಲೋಕದಲ್ಲಿ ಇಹ ವೈರಿಣಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.